ಇವತ್ತು ಕೊನೆಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಭಕ್ತಿ ಭಾವ, ಸುಗಮ ಸಂಗೀತ ವೈಭವ, ಅದರ ಜೊತೆಗೆ ಚಿತ್ರ ವಿಶೇಷತೆಯನ್ನು ನಾವು ತೋರಿಸುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಗೊಳಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಪ್ರೋತ್ಸಾಹವನ್ನು ನೀಡಿದಂಥ ಗಣ್ಯ ಅತಿಥಿಗಳು ಈಗ ಆಗಮಿಸಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶಾರದಾ ಸಮಿತಿ ಹಾಗೆ ಟ್ರಸ್ಟ್ ವತಿಯಿಂದ ಶ್ರೀಯುತ ದಾಮೋದರ್ ರೈ ಅವರು, ಆದಿ ಎಂಟರ್ಪ್ರೈಸಸ್ ಮಂಗಳೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡಿಕೊಡ್ತಾರೆ. ಉದ್ಯಮದ ವಿಶೇಷ ಒಂದು ಡಿಸ್ಟ್ರಿಬ್ಯೂಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ದಾಮೋದರ್ ರೈ ಅವರು ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಪ್ರೋತ್ಸಾಹಕರಾಗಿ ಇರುವಂಥ ಒಬ್ಬರು ವ್ಯಕ್ತಿ. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ಸಹಕಾರವನ್ನು ಮಾಡಿದ್ದಾರೆ. ಅವರ ಸಹಕಾರವನ್ನು ಮರೆಯದೆ ನಾವು ಅವರನ್ನು ಗೌರವಿಸುವಂಥ ನೆಲೆಯಲ್ಲಿ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಮತ್ತು ಪ್ರೀತಿಯಿಂದ ಬಂದಿದ್ದಾರೆ, ಸ್ನೇಹದಿಂದ ಬಂದಿರತಕ್ಕಂಥ ಶ್ರೀಯುತ ದಾಮೋದರ ರೈ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಜೊತೆಗೆ ನಮ್ಮ ರೋಟರಿಯ ಝೋನ್ 2 ಇದರ ಒಂದು ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಇದರ ಅಸಿಸ್ಟೆಂಟ್ ಗವರ್ನರ್ ಆಗಿರ್ತಕ್ಕಂಥ ಶ್ರೀಯುತ ತೀರ್ಥಹಳ್ಳಿ ವಿಶ್ವನಾಥ್ ಶೆಟ್ಟಿ ಅವರನ್ನು ಕೂಡ ವೇದಿಕೆ ಮೇಲೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಇವರು ಕೂಡ ನಮ್ಮ ಸಾಂಸ್ಕೃತಿಕ ಪ್ರೋತ್ಸಾಹಕರಾಗಿ ಬಹಳ ಉತ್ತಮ ರೀತಿಯಲ್ಲಿ ಬಹಳ ಹಿಂದಿನಿಂದಲೂ ಕೂಡ ನಮ್ಮೊಂದಿಗೆ ಇದ್ದುಕೊಂಡು ನಮ್ಮ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಶ್ರೀಯುತ ತೀರ್ಥಹಳ್ಳಿ ವಿಶ್ವನಾಥ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಾಂಸ್ಕೃತಿಕ ಸಮಿತಿಯ ಶ್ರೀಯುತ ಚಂದ್ರಮೋಹನ್ ಹಾಗೆ ಅಶೋಕ್ ಸಂಕಲಿಗೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳು ಎಲ್ಲಿ ಆದರೂ ಕೂಡ ನಮಗೆ ಕವಿಗೋಷ್ಠಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ಹಾಗೆ ಹರಿಕಥಾ ಕಾರ್ಯಕ್ರಮ ಇರ್ಬೋದು, ನಮ್ಮೊಂದಿಗೆ ಸದಾ ಇರುವಂಥ ಇನ್ನೂ ಅನೇಕ ಮಂದಿ ಇದ್ದಾರೆ, ಹೆಚ್ಚು ಮಂದಿಯನ್ನು. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಟ್ರಸ್ಟಿಯವರೇ ಆಗಿರ್ತಕ್ಕಂಥ ಶ್ರೀಯುತ ಲಿಂಗಪ್ಪ ಪೂಜಾರಿ ಅವರು ಕೂಡ ಸಹಕಾರವನ್ನು ಮಾಡಿದ್ದಾರೆ. ಅವರು ಎಲ್ಲಿದ್ದರೂ ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ನಮ್ಮ ದಾಮೋದರ ರೈ ಅವರಿಗೆ ಒಂದು ಸ್ಮರಣಿಕೆ ಗೌರವ, ಹಾಗೆ ತೀರ್ಥಹಳ್ಳಿ ವಿಶ್ವನಾಥ್ ಶೆಟ್ಟಿ ಅವರಿಗೆ ಚಂದ್ರಮೋಹನ್ ರವರಿಂದ ಒಂದು ವಿಶೇಷ ಸ್ಮರಣಿಕೆಯ ಒಂದು ನೆನಪಿನ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಅವರಿಗೆ ಸ್ವಾಗತ. ಹಾಗೆ ನಮ್ಮ ಇನ್ನೋರ್ವ ಪ್ರೋತ್ಸಾಹಕರಾಗಿ ಈ ಕಾರ್ಯಕ್ರಮಕ್ಕೆ ಇರುವಂಥ ಶ್ರೀಯುತ ನಮ್ಮ ಲಿಂಗಪ್ಪ ಪೂಜಾರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಇರುವರ ಪರವಾಗಿ ವಿಶ್ವನಾಥ್ ಶೆಟ್ಟರವರು ಒಂದು 2 ನಿಮಿಷದ ಶುಭ ನುಡಿಯನ್ನು ಆಡ್ತಾರೆ. ಶ್ರೀಯುತ ತೀರ್ಥಹಳ್ಳಿ ವಿಶ್ವನಾಥ್ ಶೆಟ್ಟಿ. ಸಂಗೀತ ರಸ ಸಂಜೆಯ ಸಂದರ್ಭದಲ್ಲಿ ಭಾಷಣ ಸರಿಯಲ್ಲ, ಆದರೂ ಕೂಡ ಒಂದೆರಡು ನಿಮಿಷ ಸ್ನೇಹಿತರ ಪ್ರೀತಿಯಿಂದ ಮಾತಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಶಾರದಾ ಶಿವ ಟ್ರಸ್ಟ್ ರವರ ಈ ನೂತನ ಶಾರದಾ ಮಂದಿರದ ಲೋಕಾರ್ಪಣಾ ಸುಸಂದರ್ಭದ 43ನೇ ಶಾರದಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದಾಗಿ ಸೇರಿದ್ದೇವೆ. ಅದ್ಭುತವಾಗಿ ಕೂಡಿ ಬಂದಿದೆ ಈ ಒಂದು ಶಾರದಾ ಮಂದಿರ. ಈ ಶ್ರೀ ಶಾರದೆ ವೀಣಾಪಾಣಿ ಆಕೆಗೆ ಸೇವೆಗಳಲ್ಲಿ ಸಂಗೀತ ಸೇವೆ ಎಂದರೆ ಅಚ್ಚುಮೆಚ್ಚು. ಆಕೆ ಗಾನ ಹೋಗಲಿಲ್ಲ, ಅದಕ್ಕಾಗಿಯೇ ನಾವು ಶ್ರೀ ಶಾರದೆಯನ್ನು ವಾಗ್ದೇವಿ ಎಂದು ಕರೆಯುತ್ತೇವೆ. ನಮ್ಮ ಗೆಳೆಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಕಲಾ ಸಾರಥಿ ಪೋನ್ಸೆ ಪುಷ್ಕಳ ಕುಮಾರ್ ಇವರ ಸಂಗೀತ ನಿರ್ದೇಶನದಲ್ಲಿ ಕರಾವಳಿ ಜಿಲ್ಲೆಯ ಖ್ಯಾತ ಗೀತ ಕಲಾವಿದರಿಂದ ಭಕ್ತಿಭಾವ ಸಂಗೀತ, ಚಿತ್ರವೈಭವದ ಖ್ಯಾತ ಸ್ವರ ಮಾಧುರ್ಯದ ಹಿನ್ನೆಲೆ ಗಾಯಕರು ಹಾಗೂ ವಾದಕರಿಂದ ಓತಪ್ರೋತವಾಗಿ ಮೂಡಿ ಬರಲಿದೆ ಇಂದಿನ ರಸ ಸಂಜೆ. ಸಂಗೀತ ರಸಭಾವದಾರಿಗೆ ಶ್ರೀ ಶಾರದಾ ಮಂದಿರವು ಸಾಕ್ಷಿಯಾಗಲಿದೆ. ಇಂತಹ ಸಂಪನ್ನ ಪ್ರಸನ್ನ ಸಮಯದಲ್ಲಿ ನಾನು ಕೂಡ ಭಾಗಿಯಾಗಿರುವುದು ಸಂತಸ ತಂದಿದೆ. ಈ ಶಾರದಾ ಮಂದಿರವನ್ನು ಸರ್ವಾಂಗ ಸುಂದರವಾಗಿ ರಚಿಸಿದ್ದಾರೆ. ಶಾರದಾ ಮಂದಿರದ ನಿರ್ಮಾಣ ಸಮಿತಿಯ ಸರ್ವ ಸದಸ್ಯರು ಮತ್ತು ಸೇವಾ ಟ್ರಸ್ಟಿನ ಸರ್ವ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೆ ಅವರಿಗೆ ನಾನು ಅಭಿನಂದನೆಯಾಗಿ ಸಲ್ಲಿಸ್ತಾ ಇದ್ದೀನಿ. ತಮ್ಮ ಚಪ್ಪಾಳೆ ಕೂಡ ಅವರಿಗೆ ಬರಲಿ ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಭಕ್ತಿಭಾವ ಚಿತ್ರ ಸಂಗೀತದ ಸರ್ವ ಕಲಾವಿದರಿಗೆ ಹಾಗೂ ಸಂಗೀತ ನಿರ್ದೇಶಕ ಸಾರಥಿ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ನಮ್ಮ ಬಹಳ ಹಳೆಯ ಸ್ನೇಹಿತರು. ಪ್ರಾಯಶಃ 1980ರಲ್ಲಿ ಅವರು ಯುವ ಗಾಯಕರಾಗಿದ್ದಾಗ ನಾನು ಅವರ ಒಂದು ಕಾರ್ಯಕ್ರಮವನ್ನು ರಸಸಂಜೆಯನ್ನು ಒಂದು ಏರ್ಪಡಿಸಿದ್ದೆ ಅಂತ ಹೇಳಿ ಸಂತೋಷ ಪಡುತ್ತೇನೆ. ಹಿನ್ನೆಲೆ ಗಾಯಕರು ಗಮನಿಸಬೇಕು, 45 ವರ್ಷಗಳ ಹಿಂದೆ ಅದೇ ಉತ್ಸಾಹ, ಅದೇ ಲವಲಿಕೆ, ಅದೇ ಸಂಗೀತದ ಒಂದು ಮಾಧುರ್ಯದ
ಸೇವೆಯನ್ನು ಇವತ್ತು ಅವರು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಮತ್ತು ಎಲ್ಲ ತಂಡದ ಎಲ್ಲ ಗಾಯಕರಿಗೂ ಕಲಾವಿದರಿಗೂ ಕೂಡ ಶ್ರೀದೇವಿ ಶಾರದೆ ಅವರಿಗೆ ಅನುಗ್ರಹ ಕೊಡಲಿ ಅಂತ ಹೇಳಿ ಶುಭ ಹಾರೈಸ್ತಾ ನನ್ನ ಒಂದು ಸ್ವಸ್ತಿಯೊಂದಿಗೆ ಭಾಷಣ ಮುಗಿಸ್ತಾ ಇದ್ದೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗವತ್ ಭವೇತ್ ಅಂತ ಹೇಳೋದು ಮಾತಿದೆ. ಲೋಕದ ಸರ್ವರಿಗೂ ಒಳ್ಳೆಯದಾಗಲಿ, ಸರ್ವರಿಗೂ ಆರೋಗ್ಯವಂತರಾಗಲಿ, ಒಳ್ಳೆಯದನ್ನೇ ನೋಡುವಂತಾಗಲಿ, ಸರ್ವರ ಕಷ್ಟಗಳು ಸುಂದರವಾಗಿ ದೂರವಾಗಿ ಸುರಪೂಜಿತ ಲೋಕಮಾತೆ ಶ್ರೀ ಶಾರದೆಯ ಅನುಗ್ರಹವು ಅನವರತೂ ಸರ್ವರಿಗೂ ದೊರೆಯಲೆಂದು ಶುಭ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ಚುಕ್ಕಿ ಇಡ್ತಾ ಇದ್ದೀರಿ. ಅವಕಾಶಕ್ಕೆ ವಂದನೆ. ಎಲ್ಲರಿಗೂ ನಮಸ್ಕಾರ. ಪ್ರಾಯೋಜಕರು ಇವರ ಪರವಾಗಿ ನಮ್ಮ ತೀರ್ಥಹಳ್ಳಿ ವಿಶ್ವನಾಥ್ ಶೆಟ್ಟರ್ ಅವರು ರೋಟರಿ ಅಸಿಸ್ಟೆಂಟ್ ಗವರ್ನರ್ ಆಗಿ ಹುದ್ದೆಯಲ್ಲಿ ಇದ್ದಾರೆ. ಹಾಗೆ ವಿಶೇಷವಾದಂಥ ಇಂಥ ಸಾಂಸ್ಕೃತಿಕ ಪ್ರೋತ್ಸಾಹಕರಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಪ್ರೋತ್ಸಾಹಿಸಿದ್ದಾರೆ. ಹಾಗೆ ಆದಿ ಎಂಟರ್ಪ್ರೈಸಸ್ನ ಪ್ರೊಪರೇಟರ್ ಶ್ರೀಯುತ ದಾಮೋದರ ರೈ ಅವರು ಕೂಡ ಬಹಳ ಪ್ರೀತಿಯಿಂದ ಬಂದು ಆಗಮಿಸಿದ್ದಾರೆ. ಮತ್ತೋರ್ವ ಪ್ರೋತ್ಸಾಹಕರಾಗಿ ನಮ್ಮ ಇಲ್ಲಿ ಶಾರದಾ ಸೇವಾ ಟ್ರಸ್ಟಿ ಆಗಿರ್ತಕ್ಕಂಥ ಲಿಂಗಪ್ಪ ಪೂಜಾರಿ ಅವರು ಇಲ್ಲೇ ಇರುವವರು, ಮೊನ್ನೆ 6ನೇ ತಾರೀಕಿನಿಂದ ಇಲ್ಲೇ ಇರುವವರು, ಅವರು ಕೂಡ ನಮ್ಮ ಪ್ರೋತ್ಸಾಹಕರಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಈ 3 ಮಂದಿಗೂ ಕೂಡ ನಮ್ಮ ಇಡೀ ಸಂಗೀತ ಬಳಗದ ವತಿಯಿಂದ ಮತ್ತು ಶಾರದಾ ಸೇವಾ ಟ್ರಸ್ಟ್ ಮತ್ತು ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ನಮೋ ನಮ. ಶಾರದೆ ನಿಮಗೆ ಸಂಪೂರ್ಣ ಅನುಗ್ರಹ ಮಾಡಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತಿನ ಕಲಾ ಕಾರ್ಯಕ್ರಮದ ಕಲಾವಿದರನ್ನು ನಾನು ಪರಿಚಯಿಸಿಬಿಡ್ತೇನೆ. ಆಮೇಲೆ ಕಾರ್ಯಕ್ರಮವನ್ನು ಉದ್ದಕ್ಕೂ ಅದನ್ನು ನಿರ್ವಹಣೆ ಮಾಡಲಿಕ್ಕಿದ್ದಾರೆ ಖ್ಯಾತ ನಿರ್ವಾಹಕರು ಒಬ್ಬರು ಬಂದಿದ್ದಾರೆ. ಹಾಗೆ ಮೊದಲಿಗೆ ಈ ಕಾರ್ಯಕ್ರಮವನ್ನು ನಾನು ಸುವರ್ಣ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ, ಅಂತಾರಾಷ್ಟ್ರಗಳಲ್ಲಿ ಮಿಂಚಿದ ಮತ್ತು ತುಳು ರಂಗಭೂಮಿಯ ಎಲ್ಲ ನಾಟಕಗಳಿಗೆ ಟೈಟಲ್ ಸಾಂಗ್ ಅನ್ನು ಹಾಡಿದಂತ ಓರ್ವ ಗಾಯಕ, ಮೊನ್ನೆ ದೈವರಾಜ ಬಬ್ಬುಸ್ವಾಮಿಯ ಟೈಟಲ್ ಸಾಂಗ್ ಅನ್ನು ಕೂಡ ಹಾಡಿದಂತ ಒಬ್ಬ ಪ್ರಸಿದ್ಧ ಗಾಯಕರು ಇವತ್ತು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಚಲನಚಿತ್ರದಲ್ಲಿ ಕೂಡ ಗಾಯನ ಮಾಡಿದ್ದಾರೆ, ದೂರದರ್ಶನದಲ್ಲಿಯೂ ಆಕಾಶವಾಣಿಯಲ್ಲಿಯೂ ಕೂಡ ಗಾಯನ ಮಾಡಿದಂತ ಬಹಳ ಪ್ರತಿಭಾವಂತ ಗಾಯಕರಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ರವೀಂದ್ರ ಪ್ರಭು ಅವರು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಅದರ ಜೊತೆಗೆ ಇನ್ನೋರ್ವರು ಗಾಯಕ ನಮ್ಮೂರಿನವರೇ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಗಾನ ಗಂಧರ್ವ ಎನ್ನತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಧ್ವನಿಯಲ್ಲೇ ಕೂಡ ಬಹಳವಾಗಿರ್ತಕ್ಕಂಥ ಸ್ವಾರಸ್ಯ ಇದೆ ಅಂತೇಳಿ ತೋರಿಸಿಕೊಟ್ಟಂತ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಆಕರ್ಷಣೆಯನ್ನು ಹೊಂದಿರತಕ್ಕಂಥ ಒಂದು ಕಂಠ ಮತ್ತು ಗಾಯಕರಾಗಿ ಪ್ರಸಿದ್ಧಿಯಲ್ಲಿರ್ತಕ್ಕಂಥ ವೈಎನ್ ರವೀಂದ್ರ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ನಮ್ಮ ಗಾಯಕರಾಗಿ. ಅದರ ಜೊತೆಗೆ ಕಲರ್ಸ್ ಕನ್ನಡ ಖ್ಯಾತಿಯ ವೈಷ್ಣವಿ ಕಿಣಿಯವರು, ಅಲ್ಲಿರ್ತಕ್ಕಂಥ ಜಡ್ಜಸ್ ನಲ್ಲಿ ಬಹಳ ಪ್ರಶಂಸೆಯನ್ನು ಪಡೆದಿರತಕ್ಕಂಥದ್ದು. 2 ಜಿಲ್ಲೆ ಅಲ್ಲದೆ ಕರ್ನಾಟಕದಾದ್ಯಂತ 52 ರಾಷ್ಟ್ರಗಳಿಗೆ ಸ್ಯಾಟಲೈಟ್ ಟಿವಿಯಲ್ಲಿ ಪ್ರಚಾರವನ್ನು ಕೊಟ್ಟು ಆ ಮೂಲಕ ಇಂಥ ಒಂದು ದೊಡ್ಡ ಪ್ರತಿಭೆಗೆ ಪ್ರಶಂಸೆಯನ್ನು ಗಳಿಸಿಕೊಂಡಂತ ಓರ್ವ ಗಾಯಕಿ ಆಗಮಿಸಿದ್ದಾರೆ. ವೈಷ್ಣವಿ ಕಿಣಿ ಅವರಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗಡಿನಾಡ ಕೋಗಿಲೆ ಅಂತೇಳಿ ಪ್ರಸಿದ್ಧಿಯಲ್ಲಿರುವಂತ ವಿಜಯಶ್ರೀ ಮುಳಿಯ ಅವರು ಕೂಡ ಸುಗಮ ಸಂಗೀತ, ರಸಮಂಜರಿ ಹಾಗೂ ಶಾಸ್ತ್ರೀಯದಲ್ಲಿ ಬಹಳ ವಿಶೇಷವಾದಂತ ಒಂದು ಪ್ರತಿಭೆಯನ್ನು ಹೊಂದಿರತಕ್ಕಂಥ ವಿಜಯಶ್ರೀ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಅಷ್ಟೇ ಸುಮಧುರ ಹಿಮ್ಮೇಳದಲ್ಲಿ ನಮಗೆ ಭಾಗವಹಿಸಬೇಕು. ಹರಿಕತೆ ಇರಲಿ, ಸುಗಮ ಸಂಗೀತ ಇರಲಿ, ಶಾಸ್ತ್ರೀಯ ಸಂಗೀತ ಇರಲಿ, ಯಾವತ್ತೂ ಕೂಡ ನಿರಂತರವಾಗಿ ಕಾರ್ಯಕ್ರಮ ಕೊಡ್ತಾರೆ ಅತ್ಯಂತ ಹಿರಿಯ ಕಲಾವಿದರು, ನಮ್ಮ ಕಾಯಂ ಸಾಥಿ ಅಂತ ಹೇಳ್ಬೋದು. ಶ್ರೀಯುತ ಸತೀಶ್ ಸುರತ್ಕಲ್ ಅವರು ಕೀಬೋರ್ಡ್ ನಲ್ಲಿ ಇವತ್ತು ಭಾಗವಹಿಸುತ್ತಿದ್ದಾರೆ. ಜೊತೆಗೆ ಇನ್ನೋರ್ವರು ಕೂಡ ಪ್ರತಿಭಾವಂತ ಕೀಬೋರ್ಡಿಸ್ಟ್, ಎಲ್ಲಿ ಯಾವ ಗಾಯಕರಿಗೂ ಕೂಡ ಬಿಟ್ಟು ಕೊಡದಂತ ಮಹಾನ್ ಕಲಾವಿದರಾಗಿ ಕೇರಳದಿಂದ ಆಗಮಿಸಿದ್ದಾರೆ. ಶ್ರೀಯುತ ಪುರುಷೋತ್ತಮ್ ಕಾಸರಗೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಬಲದೊಂದಿಗೆ ನಿಮ್ಮಲ್ಲಿ ಮಾತನಾಡ್ತಾ ಇರುವಂತಹ 3 ಗಂಟೆ ಅವಧಿಯ ಅಪ್ರತಿಮ ತಬಲಾ ಪಟು ಶ್ರೀಯುತ ದೀಪಕ್ ರಾಜ್ ಉಳ್ಳಲ್ ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಅಷ್ಟೇ ಸುಮಧುರವಾಗಿ ರಿದಮ್ ಪ್ಯಾಡ್ ನಲ್ಲಿ ರಂಜಿಸುವಂತ ಇನ್ನೋರ್ವ ಕಲಾವಿದ ನವಗಿರಿ ಗಣೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಕೊಳಲು ವಾದನ ಭಕ್ತಿ ಭಾವಗೀತೆಗಳಿಗೆ ಬಹಳ ಪ್ರಾಮುಖ್ಯ. ಅಂತಹ ಸುಮಧುರ ಕೊಳಲು ವಾದನದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಲಿಕ್ಕೆ ಆಗಮಿಸಿದವರು ಸಂತೋಷ್ ವಿಟ್ಲ ಕೊಳಲು ವಾದನದಲ್ಲಿ. ಹಾಗೆ ಇಡೀ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿಮಗೆ ಮುಟ್ಟಿಸಬೇಕು. ಅದೇ ರೀತಿಯಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಾ ಕಲಾವಿದರ
ಪರಿಚಯ ಮಾಡುತ್ತಾ ಕಲಾವಿದರು ಪ್ರಸ್ತುತಪಡಿಸುವಂತಹ ಗೀತೆಗಳ ವಿಚಾರವನ್ನು ನಿಮಗೆ ತಿಳಿಸುವಂತಹ ಅಪ್ರತಿಮ ಒಬ್ಬ ನಿರೂಪಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೆನಪಿನ ನಾಯಕ ಅಂತ ಹೇಳಿ ವಿಶೇಷವಾಗಿ ನೆನಪಿನ ನಾವಿಕ ಹೌದು, ನಾಯಕನೂ ಹೌದು ಎನಿಸುವಂತ ಎಲ್ಲ ವೇದಿಕೆಗಳಲ್ಲಿ, ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಮ್ಮ ಚಾಕಚಕ್ಯತೆ ಹೊಂದಿ ಮಾತಿನೊಂದಿಗೆ ಹಾಗೂ ರೆಡ್ ಎಫ್ ಎಂ ನಲ್ಲಿ ಕೂಡ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ RJ ಪ್ರಸನ್ನ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ಬೇಕಂತ ಹೇಳಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ನಡೆದಂತ ಎಲ್ಲ ಸಾಂಸ್ಕೃತಿಕ ಬಂಧುಗಳಿಗೆ ಇಡೀ ನಮ್ಮ ತಂಡದ ಪರವಾಗಿ ಹಾಗೂ ಸಮಿತಿಯ ಪರವಾಗಿ ಸ್ವಾಗತವನ್ನು ನೀಡುತ್ತಾ ಇದೀಗ RJ ಪ್ರಸನ್ನ. ಧನ್ಯವಾದಗಳು ಸರ್. ಚೂರ್ ಮಾನಿಟರ್ ಹಾಲು ಧನ್ಯವಾದಗಳು. ನಮ್ಮಂತ ಮಾಸ್ಟರ್ ಆಫ್ ಸೆರೆಮನೀಸ್ಗೆ ಮಾಸ್ಟರ್ ಇವರು. ಸಂಗೀತ, ಹಾಸ್ಯ, ಹರಿಕತೆ, ನಾಟಕ, ಈ ಆಡುಮುಟ್ಟದ ಸೊಪ್ಪಿಲ್ಲ. ತೋನ್ಸೆ ಪುಷ್ಕರ್ ಕುಮಾರ್ ಅವರು ಕೆಲಸ ಮಾಡದ ಸಾಂಸ್ಕೃತಿಕ ಕ್ಷೇತ್ರ ಇಲ್ಲ ಅಂತ ಹೇಳ್ಬೋದು. ಅಂತ ದಿಗ್ಗಜರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳುವಂತ ಅವಕಾಶ ಸಿಕ್ಕಿದೆ. ನಿಮ್ಮ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಬೇಕು, ಆದರೆ ಕಾರ್ಯಕ್ರಮವನ್ನು ಈಗ ಆರಂಭಿಸಿ ಮತ್ತೆ ನಿಮ್ಮನ್ನು ನಾನು ವೇದಿಕೆ ಮೇಲೆ ಕರಿತೀನಿ. ಧನ್ಯವಾದಗಳು. ಬಹಳ ಪ್ರೀತಿಯಿಂದ ಇಲ್ಲಿವರೆಗೆ ನನ್ನನ್ನ ಹಾಗೆ ನಮ್ಮ ತಂಡವನ್ನ ಈ ಎಲ್ಲ ಕಲಾವಿದರನ್ನ ಕರೆದಿದ್ದೀರಿ. ವಂದನೆಗಳನ್ನ ಹೇಳ್ತಾ ಮೊದಲನೇದಾಗಿ ಸಿದ್ಧಿದಾಯಕ ಬುದ್ಧಿ ಪ್ರದಾಯಕ ವರ ಸಿದ್ಧ ವಿನಾಯಕನ ಆಶೀರ್ವಾದ, ಅನುಗ್ರಹ, ಅಪ್ಪಣೆಯನ್ನ ಬೇಡಿಕೊಳ್ತಾ ಪುರಾಣಗಳ ಪರ್ವಕಾಲದಲ್ಲಿ ಲೋಕಕಂಟಕರಾಗಿ ಮೆರಿತಾ ಇದ್ದ ದುರುಳ ರಕ್ಕಸರ ಮರ್ದನವನ್ನ ಮಾಡುವ ಸಲುವಾಗಿ ಜಗನ್ಮಾತೆ ಎತ್ತಿದ 9 ಅವತಾರಗಳನ್ನ ಆರಾಧಿಸುವ ಶರನ್ನವರಾತ್ರಿಯ ಪರ್ವಕಾಲದ ಈ ಸುಂದರವಾದ ಸಂಜೆಯ ವೇದಿಕೆಯ ಎದುರ್ಭಾಗದಲ್ಲಿ ನೆರೆದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ, ಭಗವದ್ ಭಕ್ತರಿಗೆ ಪ್ರೀತಿಯ ಸ್ವಾಗತವನ್ನ ಕೋರಿಕೊಳ್ತಾ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಭವ್ಯವಾದ ದಿವ್ಯವಾದ ಶಾರದಾ ಮಂದಿರದ ಲೋಕಾರ್ಪಣೆಯಾಗಿದೆ. ಒಳಗಡೆ ಬೆಳ್ಳಿಯ ಬಿಂಬದ ಪ್ರತಿಷ್ಠಾಪನೆ ಆಗಿದೆ. ತಾಯಿ ಶಾರದೆಯ ಪಾವನ ಪದ್ಮ ಕಮಲಗಳಿಗೆ ಶಿರಭಾಗಿ ನಮಿಸುತ್ತಾ ತಮ್ಮೆಲ್ಲರ ಬದುಕಿಗೆ ಸದಾಕಾಲ ಆ ತಾಯಿ ಶಾರದೆಯ ಅನುಗ್ರಹ ಆಗಲಿ, ಸುಖ ಸಂತೋಷ ಸನ್ಮಂಗಳ ಸದ್ಬುದ್ಧಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನ ಆ ತಾಯಿ ಎಲ್ಲರಿಗೂ ಕೊಡ್ಲಿ ಅನ್ನುವ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಸಂಗೀತ ಕ್ಷೇತ್ರವನ್ನ ಕಳೆದ ಹಲವಾರು ದಶಕಗಳಿಂದ ಬೆಳಗ್ತಾ ಇರುವಂತಹ ಸುಪ್ರಸಿದ್ಧ ವಾದಕ ವೃಂದ, ಹಾಗೆ ನಮ್ಮ ಕರಾವಳಿಯ ಕಡಲಲೆಗಳ ಬುಡದಿಂದ ಅರಬ್ ರಾಷ್ಟ್ರದವರೆಗೆ ಸಂಗೀತದ ಸಪ್ತ ಸ್ವರಗಳ ಸುಧೆಯನ್ನ ಹರಿಸಿದಂತ ಗಾಯಕ ಗಾಯಕಿಯರ ತಂಡ ಇವತ್ತು ನಿಮ್ಮನ್ನೆಲ್ಲ ಭಕ್ತಿ ಭಾವಗೀತೆಯ ಲೋಕದೊಳಕ್ಕೆ ಕರ್ಕೊಂಡು ಹೋಗ್ಲಿಕ್ಕಿದೆ. ಮತ್ತೊಮ್ಮೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಮೊದಲ ಹಾಡು ಈಗಾಗಲೇ ಸರ್ ಹೇಳಿದ ಹಾಗೆ ಸುವರ್ಣ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ ನಮ್ಮ ಕರಾವಳಿ ಕರ್ನಾಟಕದ ಗಾನ ಗಂಧರ್ವ ಶ್ರೀ ರವೀಂದ್ರ ಪ್ರಭು ಅವರ ಕಂಠಸಿರಿಯ ಮೂಲಕ ವಿಶ್ವನಾಯಕ ವಿಘ್ನನಾಶಕ ವಿನಾಯಕನ ಸ್ಮರಣೆಯೊಂದಿಗೆ ಕಾರ್ಯಕ್ರಮ ಆರಂಭವನ್ನ ಕಾಣ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಜೊತೆಗೆ ಶ್ರೀ ರವೀಂದ್ರ ಪ್ರಭು ವೇದಿಕೆಯಲ್ಲಿ. वक्रतुण्डाय धीमहि तन्नो दन्ति प्रचोदयात्. ಸತಸಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹರುಹರ ದೇವರು ಭಕುತಿದಾಯಕಳು ಸಿರಿ ಭಾರತಿ
ವನಗಳಲ್ಲಿ ವನಜ ಸಂಸವನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಯತ್ತು ಮತ್ತೆ ಪಾಲಿಸುವ ನಮ್ಮ ಪದಮಾನನು. ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು. ನಮ್ಮ ಪುರಂದರ ವಿಠಲನು ಸತತ ಇವರುಳು ಕೃತಿಯ ನಡೆಸುವನು. ಸತತ ಇವರುಳು ಸತತ ಇವರುಳು ಸತತ ಇವರುಳು ಕೃತಿಯ ನಡೆಸುವನು.
ಶಿವನ ಪಟ್ಟದ ರಾಣಿ ಪಾರ್ವತಿಯ ಕುಮಾರ ಶಿವನ ಪಟ್ಟದ ರಾಣಿ ಪಾರ್ವತಿಯ ಕುಮಾರ ಶಿವನ ಪಟ್ಟದ ರಾಣಿ ಪಾರ್ವತಿಯ ಕುಮಾರ ಹೊಟ್ಟೆಯ ಗಣನಾಥರೇ ಕಣಮ್ಮ ಹೊಟ್ಟೆಯ ಗಣನಾಥರೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾವರೇ ನಿಮ್ಮೊಳಗಿರಲಾರಮ್ಮ ತಮ್ಮ ಗೋಲನ ವೈರಿ ಸುಂದರಾದ ಸುಂದರ ತಮ್ಮ ಗೋಲನ ವೈರಿ ಸುಂದರಾದ ಸುಂದಿರ ಎಮ್ಮಯ್ಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ವಿದ್ಯೆಯ ಬಲ್ಲ ರಮಣಿ ಹಂಬಲದುಲ್ಲ ಭಾಷೆಯ ವಿದ್ಯೆಯ ಬಲ್ಲ ರಮಣಿ ಹಂಬಲದುಲ್ಲ ಭಾಷೆಯ ಸಾಗಿದನ ಸರಹುವ
ಭಗವದ್ಭಕ್ತಿಯ ರೋಮಾಂಚನವನ್ನ ಸೃಷ್ಟಿ ಮಾಡಿದಂತಹ ಅದ್ಭುತವಾದ ಗಾಯನವನ್ನ ಕೇಳಿದ್ರೆ, ಹಿಂದೂ ಮಹಾಸಾಗರದ ಅಲೆಗಳ ಬುಡದಿಂದ ಹಿಮಾಲಯದ ಗಿರಿಶಿಖರದ ಕಾಂಚನ ಗಂಗಾ ಗಿರಿಯವರೆಗೆ, ಪಶ್ಚಿಮದಲ್ಲಿ ಅಬ್ಬರಿಸುವ ಅರಬ್ಬಿ ಸಮುದ್ರ, ಪೂರ್ವದ ಬಂಗಾಳ ಕೊಲ್ಲಿ, ಇದರ ನಡುವೆ ದುಷ್ಯಂತ ಶಕುಂತಲೆಯರ ಮಗ ಭರತರಾಜನ ನಾಮಾಂಕಿತದ ಭಾರತ ಅನ್ನುವ ಈ ಪುಣ್ಯ ಭೂಮಿ, ಭಕ್ತಿಯಲ್ಲಿ ಶಕ್ತಿಯನ್ನ ಕಂಡ ಭಾರತೀಯರು ನಾವು. ಹಾಗಾಗಿ ಧಾರ್ಮಿಕವಾದಂತಹ ಕಾರ್ಯಕ್ರಮ, ಭಕ್ತಿ ಶ್ರದ್ಧೆಯ ಹಾಡುಗಳ ಮೂಲಕ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಷ್ಟೇ ದೊಡ್ಡ ಕಲಾವಿದರಾಗಲಿ, ಯಾವುದೇ ಟಿವಿ ಚಾನೆಲ್ ಅಲ್ಲಿ ಬರಲಿ, ವೇದಿಕೆಯ ಮೇಲೆ ಬಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಟ್ರಸ್ಟ್ನವರು ಎಷ್ಟು ಪೇಮೆಂಟ್ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಮನಸ್ಸಲ್ಲಿರೋದು ಕೊಲ್ಲಿಯದ ಶಾರದೋತ್ಸವದ ವೇದಿಕೆ ಎದುರು ಭಾಗದಲ್ಲಿರತಕ್ಕಂಥ ಸದ್ಭಕ್ತರ ಚಪ್ಪಾಳೆಯ ಆಶೀರ್ವಾದ ಎಷ್ಟಿತ್ತು ಅನ್ನೋದು ಮಾತ್ರ. ಹಾಗಾಗಿ ನಿಮ್ಮ ಪ್ರೀತಿ ಎಲ್ಲ ಕಲಾವಿದರ ಮೇಲೆ ಇರಲಿ ಅಂತ ಹೇಳ್ತಾ, ಕಾರ್ಯಕ್ರಮದ ಮುಂದಿನ ಹಾಡನ್ನ ಹಾಡೋದಕ್ಕೂ ಮುಂಚೆ ಈ ವೇದಿಕೆಗೆ ಮತ್ತೆ ಆ ಗಾಯಕಿಗೆ ಬಹಳ ಹತ್ತಿರದ ಒಂದು ಸಂಬಂಧ ಇದೆ. ಅರ್ಧ ನಿಮಿಷದಲ್ಲಿ ಆ ಒಂದು ಸ್ಟೋರಿಯನ್ನ ಹೇಳಿ ಅವ್ರನ್ನ ವೇದಿಕೆಯ ಮೇಲೆ ನಾನು ಕರಿತೀನಿ. 25 ವರ್ಷಗಳ ಹಿಂದೆ ಆ ಗಾಯಕಿ ಇಲ್ಲೇ ಉಳ್ಳಾಲದಲ್ಲಿ ಅವರ ಫ್ಯಾಮಿಲಿ ಜೊತೆಗೆ ಇರ್ತಾರೆ. ಅವರ ಅಮ್ಮನಿಗೆ ತನ್ನ ಮಗುವಿಗೆ ಕೃಷ್ಣವೇಷ ಹಾಕಿಸ್ಬೇಕು ಅಂತ ಬಹಳ ಆಸೆ. 3 ವರ್ಷದ ಮಗುವನ್ನ ಕರ್ಕೊಂಡು ಆ ಮಗುವಿಗೆ ಒಂದಿಷ್ಟು ಡ್ಯಾನ್ಸ್ ಅನ್ನ ಕಲಿಸಿ ಇಲ್ಲೇ ಹತ್ತಿರದ ಒಂದು ಕೃಷ್ಣವೇಷ ಸ್ಪರ್ಧೆಗೆ ಕರ್ಕೊಂಡು ಹೋಗ್ತಾರೆ. ಅವತ್ತು ಮಧ್ಯರಾತ್ರಿಯವರೆಗೆ ಅಲ್ಲಿ ಕಾಯ್ತಾರೆ. ಕೊನೆಗೂ ವೇದಿಕೆ ಸಿಗುತ್ತೆ, ಆದ್ರೆ ಮಗುವಿಗೆ ಸರಿಯಾಗಿ ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಸಿಗಲ್ಲ ಕಾರಣಾಂತರಗಳಿಂದ. ಬಹಳ ಬೇಸರದಲ್ಲಿ ಮನೆಗೆ ಬರ್ತಾರೆ. ಒಂದಷ್ಟು ದಿನಗಳು ಕಳೆಯುತ್ತೆ. ಈ ನವರಾತ್ರಿಯ ಸಂಭ್ರಮ ಆರಂಭ ಆಗುತ್ತೆ. ಆಗ ಬೇರೆ ಬೇರೆ ನವರಾತ್ರಿಯ ಉತ್ಸವಗಳಿಗೆ ಹೋಗ್ತಾರೆ. ಮಗುವಿಗೆಲ್ಲಾದ್ರೂ ಒಂದು ವೇದಿಕೆ ಸಿಗುತ್ತಾ ಅನ್ನೋ ಅಂತ ಆಸೆಯಲ್ಲಿ. ಹಾಗೆ ಅವರು ಕೊಲ್ಯಕ್ಕೆ ಬಂದಾಗ ಇಲ್ಲಿ ಶಾರದೆ ಮಾತೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ರಂತೆ, ವೇದಿಕೆ ಆ ಕಡೆ ಇತ್ತಂತೆ. ಸೊ ಡ್ಯಾನ್ಸ್ ನಡೀತಾ ಇರತ್ತೆ. ಅಲ್ಲಿ ಹೋಗಿ ಕೇಳ್ತಾರೆ ಕಮಿಟಿಯವ್ರ ಹತ್ರ, ನನ್ನ ಮಗುವಿಗೆ ಒಂದು ಅವಕಾಶ ಕೊಡಿ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ. ಅವ್ರು ಹೇಳ್ತಾರೆ ನಾಳೆ ಸಂಜೆ 6 ಗಂಟೆಗೆ ಬನ್ನಿ ಅಂತ. ಮಾರನೇ ದಿವಸ ತಾಯಿ ಮಗಳನ್ನ ಕರ್ಕೊಂಡು ಮಗುವನ್ನ ಕರ್ಕೊಂಡು ಬರ್ತಾರೆ. ರಾತ್ರಿ 11 ಗಂಟೆಗೆ ವೇದಿಕೆಯಲ್ಲಿ ನೃತ್ಯ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದು ಹೇಗಿತ್ತು ಅಂದ್ರೆ, 2 ದಿವಸ ನಾವು ಊಟ ಮಾಡದಿದ್ರೆ ನಮಗೆ ಎಷ್ಟು ಹಸಿವಾಗುತ್ತೆ, ಸಿಕ್ಕಿದ್ದನ್ನ ಗಬಗಬ ಹೇಗೆ ತಿಂತೀವಿ ಆ ತರ ಆ ಮಗು ಅದ್ಭುತವಾಗಿ ನೃತ್ಯ ಮಾಡುತ್ತೆ. ಜನರೆಲ್ಲ ಬಂದು ಆಶೀರ್ವಾದ ಮಾಡ್ತಾರೆ, ಕೆಲವರು ದುಡ್ಡು ಕೊಡ್ತಾರೆ. ಒಳಗಡೆ ಆ ತಾಯಿ ಶಾರದೆಯ ಪೂಜೆಯನ್ನ ಮಾಡ್ತಿದ್ದ ಅರ್ಚಕರು ಮಗುವನ್ನ ದೇವ್ರ ಹತ್ರ ಕರೆದು ಆಶೀರ್ವಾದ ಮಾಡಿ ಹೇಳ್ತಾರಂತೆ, ನಿನಗೆ ಶಾರದೆಯ ಆಶೀರ್ವಾದ ಆಗಿದೆ, ದೊಡ್ಡ ಸಾಧನೆ ಮಾಡ್ತೀಯ, ನೀನು ಡಾಕ್ಟರ್ ಆಗ್ಬೇಕು ಅನ್ನೋ ಆಶೀರ್ವಾದವನ್ನ ಮಾಡ್ತಾರೆ. ಅದಾಗಿ 25 ವರ್ಷ ಕಳೆದಿದೆ. ಈಗ ಆ ಹುಡುಗಿ ಕಲರ್ಸ್ ಕನ್ನಡದ ಹಾಡು ಕರ್ನಾಟಕ ಹಾಗೆ ಎದೆ ತುಂಬಿ ಹಾಡುವೆನು ರಿಯಾಲಿಟಿ ಶೋ ಮೂಲಕ ಕರ್ನಾಟಕದ ಜನಮಾನಸದ ಹೃದಯವನ್ನ ಗೆಲ್ತಾರೆ. ಆಯುರ್ವೇದಿಕ್ ಅಲ್ಲಿ MD ಮಾಡಿ ಬೆಂಗಳೂರಲ್ಲಿ ತನ್ನ ಸ್ವಂತ ಕ್ಲಿನಿಕ್ ನ ಮೂಲಕ ಜನರ ಕಾಯಿಲೆಗಳನ್ನ ಗುಣಪಡಿಸ್ತಾ ಇದ್ದಾರೆ. ರಾಜ್ಯ ರಾಷ್ಟ್ರದ ಬಹಳ ದೊಡ್ಡ ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾರೆ. 25 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಇದೇ ಜಾಗದಲ್ಲಿ ವೇದಿಕೆ ಹತ್ತಿದಂತ ಆ ಗಾಯಕಿ ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಯಕಿ ಡಾಕ್ಟರ್ ವೈಷ್ಣವಿ ಕಿಣಿ ವೇದಿಕೆಯಲ್ಲಿ ತಮ್ಮೆಲ್ಲರ ಮುಂದೆ ಮುಂದಿನ ಗೀತೆಗಾಗಿ ಏತು ಪೊರ್ಲು ತೋಜುವರಮ್ಮ ತಾಯಿ ಶಾರದೆಯ ಸ್ಮರಣೆಯ ಹಾಡು ಡಾಕ್ಟರ್ ವೈಷ್ಣವಿ ಕಿಣಿಯವರ ಕಂಠಸಿರಿಯ ಮೂಲಕ. ಸಣ್ಣ ಕಥೆ ಅದು, ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತೀರಾ, ಅದು ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ನನಗೆ ಗೊತ್ತಿರಲಿಲ್ಲ. ಬಟ್ ತುಂಬ ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಗ್ತಾ ಇದೆ ಈ ಸ್ಟೇಜ್ ಮೇಲೆ ನಿಂತು. ನನಗಿನ್ನೂ ಸ್ವಲ್ಪ ನೆನಪಿದೆ, ನಾನು ಚಿಕ್ಕವಳಿದ್ದೆ ಆದರೂ. ಬಟ್ ಇವತ್ತಿನ ದಿನ ನನಗೆ ತುಂಬ ಸ್ಪೆಷಲ್. ಸೊ ನಿಮ್ಮೆಲ್ಲರ ಮುಂದೆ ನನಗೆ ಹಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ, ಈ ಅಮ್ಮನ ಮುಂದೆ ನನಗೆ ಹಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ ಅಂತ ಹೇಳಿ ಅವ್ರಿಗೋಸ್ಕರನೇ ಒಂದು ನನ್ನ ಅಮ್ಮನ ಪ್ರೀತಿಯ ಹಾಡನ್ನು ಹಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಮ್ಮ ಇದು ಏತು ಪೊರ್ಲು ತೋಜೊಂದುಲ್ಲಾರು ಐಕ ಹಿರಿಗೋಸ್ಕರ ಈ ಪದ್ಯ.
ಓಕೆ. ಬಹಳ ಇಂಪಾದ ಧ್ವನಿಯಲ್ಲಿ ಹಾಡಿದಂಥ ವೈಷ್ಣವಿ ಡಾಕ್ಟರ್ ವೈಷ್ಣವಿ ಬಹಳ ಸುಂದರವಾದಂಥ ಹಾಡನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಕನ್ನಡ ನಾಡದ ಕಡಲದಡಿ ತುಳು ಭಾಷೆ ಬಂದು ನಮ್ಮ ಮದಪೇರಿ ಬಲ್ಲಿಗೆ ಐಕೆ ಬೋಡಾದು ಆರು ತುಳುತ ಪದ್ಯಗಳು ಸುರುಕು ಪ್ರಸ್ತುತಪಡಿಸ್ತಾರೆ. ಇತ್ತೆ ಒಂದು ಇಲ್ಲಿಯ ಕಾರ್ಯಕ್ರಮವನ್ನು ನಡಪಡ ಅವರು ಯಾನ ಎಂಕಲ್ನ ಮಾಧ್ಯಮ ಸಂಚಾಲಕರ ಪ್ರವೀಣ್ ಎಸ್ ಕುಂಪಲ ಮರಲ್ಲ ತಂಬಲ್ಲ ಇಲ್ಲಿಯ ದಸರಾ 2024 ಕಾರ್ಯಕ್ರಮಕ್ಕೆ ಒಂದು ವಿಶೇಷమైన ಒಂಜಿ ನಮ್ಮ ಸಾಮಾಜಿಕ ಜಾಲತಾಣಡೆ ಮಾತೆರ್ಲು ಒಪ್ಪುನಕುಲು ಅಂಚಿನ ನಂತರ ವಿಶೇಷమైన ಒಂಜಿ ಸ್ಪರ್ಧೆಲ್ ಆಯೋಜನೆ ಮಾಡ್ತದೆ ದಯಪಂಡ ಒಂಜಿ ಶಾರದಾ ಮಾತನ ಒಂಜಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಡೀ ಊರವ್ರ ಮೇಲೆ ಪಟ್ಟೋಡು ಬಂದು ನೆಲೆಟ್ ಎಂಗಳೊಂಜಿ ಕೋಡದ ದಿನ ಅನ್ನಕ ಒಂಜಿ ನಿಮಿಷದ ಬಾರಿ ಪೊರ್ಲುದ ಶಾರದಾ ಮಾತನ ವಿಗ್ರಹ ಪೂರ್ಣ ರೀತಿಯ ಅಲಂಕಾರ ಏನಂಚಿನ ಒಂಜಿ ವಿಡಿಯೋನ ಬಿಡ್ದೈತ ಐನು ವಾಟ್ಸಪ್ ನಿಖಲ ವಾಟ್ಸಪ್ ಸ್ಟೇಟಸ್ ಪಾರ್ದು ಏತು ವೀವರ್ಸ್ ಪಂಡ ಏತು ಜನ ತೂಪೇರು ಬಂದು ಅಂಚನ ಒಂಜಿ ಪಾತ್ತರ ಕಥೆನ ಇಟ್ಟು ಬರಿದಿತ್ತ ಅಂಚನ ಹತ್ರ ಐಟ್ ಗೆಂದಿನಂಚಿನ ಇನಾಮ್ ಗೆಂದಿನಕ್ಲಿಗೆ ಸರಿಸುಮಾರು 15,000 ಜನ ಮಂದಿಲು ಒಂಜಿ ಸ್ಟೇಟಸ್ ಅನ್ನು ಪಾರ್ದಿತ್ತೇರಿ ಆಡ ವೀವರ್ಸ್ ಪನ್ಪುನಂಚಿನ ಉಪ್ಪುನಿ ಆಯ್ನ ಕಾಂಟ್ಯಾಕ್ಟ್ಸ್ ಏತುಂಡ ಆತ ಮುಟ್ಟ ಮಾತ್ರ ಅಂಚನ ಹತ್ರ ಆಕ್ಲಿಗೆ ಒಂಜಿ ಇನಾಮ್ ಪಟ್ಟುನಂಚಿನ ಕಾರ್ಯಕ್ರಮಕ್ಕೆ ಬಡದು ಈ ವೇದಿಕೆಯನ್ನು ಬುಡ್ದುಕೊರೊಂದಿಲ್ಲ ಅಂಚನ ಹತ್ರ ಇಂಥ ಕಾರ್ಯಕ್ರಮ ಈ ಶಾರದಾ ಮಹೋತ್ಸವ ಸಮಿತಿ ಮಾತ ಬದುಕೇರ್ ನಕಲ ಮಿತ್ತ ಚವಡಿಗೆ ಬತ್ತು ಓಲಗಾವಡ ಪಡ ವಿನಂತಿ ಮತ್ತು ವೈಯಕ್ತಿಕ ಬಾತ್ ಏರೆಲ್ಲ ಪುದರ್ ಪನ್ಬುಜಿ ಶಾರದಾ ಮಹೋತ್ಸವ ಸಮಿತಿಯ ಟ್ರಸ್ಟದ ಅಧ್ಯಕ್ಷರಾದಂಚಿನ ಪ್ರಕಾಶ್ ಎಚ್ ಅಂಚನೆ ಮಹೋತ್ಸವ ಸಮಿತಿ ಅಧ್ಯಕ್ಷರಾದಂಚಿನ ಗಣೇಶ್ ಕೊಲ್ಯ ಅವೆಲ್ಲಕನೆ ಪ್ರಧಾನ ಕಾರ್ಯಂತರ ರಾಜೇಶ್ ಕುಮಾರ್ KS ಅಂಚನೆ ಕೋಶಾಧಿಕಾರಿ ಅಂಚನ ಉಮೇಶ್ ಕುಲಾಲ್ರು ಮೋಹನ್ ಶೆಟ್ರು ಉಪಾಧ್ಯಕ್ಷರ ಮೋಹನ್ ಶೆಟ್ರು ಅಂಚನೆ ಲಿಂಗಪ್ಪ ಪೂಜಾರ್ಲು ಟ್ರಸ್ಟಿ ಲಿಂಗಪ್ಪ ಪೂಜಾರ್ಲು ಮತ್ತು ಬೇಗ ಬೆಲೆ ವೇದಿಕೆ ಬೆಲೆ ಒಂಜಿ ನಮ್ಮ ಸಂಗೀತ ಕಾರ್ಯಕ್ರಮ ತಡ ಮಲ್ಪುಣ ಬರ್ಚ ಮಾತೆಲ್ಲ ಉಲ ಇತ್ತನಂಚಿನ ಸಮಿತಿದ ಮಂದಿರದ ಉಲ ಇತ್ತನಂಚಿನ ಮಾತೆಲ್ಲ ನಮ್ಮ ಚಂದ್ರಮೋಹನ್ ಲೇತನ ಬೆಲೆ ಸಮಿತಿದ ಮಾತ ಶಾಲ್ ಪಾಡ್ನಂಚಿನ ಪದ್ಧತಿ ಕನ್ನಡ ಬಲೆ ದಯಮಂದದು ಅವೆಲ್ಲಕನೆ ಚಂದ್ರಶೇಖರ್ ಉಚ್ಚಿಲ್ರ ಸೀತಾರಾಮ್ ಬಂಗೇರ್ಲ ಮಾತಿರ್ಲ ಬೆಲೆ ರಾಮಚಂದ್ರ ಕುಂಪಲ ಮಾತಿರ್ಲ ವೇದಿಕೆ ಬೆಲೆ ಅಂಚನೆ ಈಶ್ವರ ಕಡೀರ್ ತೋಟ ಮುಕುಲ್ಲ ಮೋಹನ್ ಶೆಟ್ಲ ವೇದಿಕೆ ಬೆಲೆ ವೇದಿಕೆ ಬರೋಡು ಪಣ ವಿನಂತಿ ಪಂತಗೊಬ್ಬು ಮಲ್ತಿನಚ್ಚನ ಒಂಜಿ ನಮ್ಮ ಶಾರದಾ ಮಂದಿರ ಲೋಕಾರ್ಪಣದ ಪೊರ್ತುಡು ನಮಕ್ ಒಂಜಿ ಶಾರದಾ ಅಪ್ಪನ ಸ್ಟೇಟಸ್ ಪಾರ್ದು ಒಂಜಿ ಕಾರ್ಯಕ್ರಮ ಇಡೀ ಊರವ್ರ ಮೇಲೆ ತೆನ್ಕಾಯಿ ಬಡಕಾಯಿ ಮೂಡಾಯಿ ಪಡ್ಡಾಯಿ ನಾಲ್ ದಿಕ್ಕು ದಿಸೆಗಳ ಈ ಒಂಜಿ ಶಾರದಾ ಅಪ್ಪನ ಒಂಜಿ ಪೊರ್ಲುದ ವಿಗ್ರಹದ ಮೂರ್ತಿನ ಒಂಜಿ ಸ್ಟೇಟಸ್ ಮೂಲಕ ತೊಜ್ಪವನ ಕೆಲಸ ಊರವ್ರ ಮೇಲೆ ನಡ್ತಂದು ಅಂಚಿನ ಆಯ್ತ ಗೆಂದಿನಕ್ಲಿಗೆ ಇನಾಮ್ ಪಟ್ಟಣಂಚಿನ ಕೆಲಸ ಚರಣ್ ರಹಮಲಿ ಗೆಂದಿನಕ್ಲಿಗೆ ಇನಾಮ್ ಪಟ್ಟಣಂಚಿನ ಕೆಲಸ ಇನಿ ನಮ್ಮ ವಾಟ್ಸಪ್ ನಮ್ಮ ಪಾಡ್ನೇರ್ದ ಹತ್ರ ಸರಿಸುಮಾರು 10-15,000 ಜನ ಮಂದಿಲು ಅವನ ವಿಡಿಯೋನು ತೂತೇರು ನಿಕ್ಲೆಟ್ ಏರ್ಪುರ ತೂತಾರ ಪಡೊಂಜಿ ಕೈದೇರಪಲೆ ಶಾರದಾ ಮಾತನ ಒಂಜಿ ಬಾರಿ ಪೊರ್ಲುದ ಒಂಜಿ ಪದ್ಧತ ಒಟ್ಟುಗು ಏರ್ಪುರ ಸ್ಟೇಟಸ್ ಪಾರ್ದಾರ ಒಂಜಿ ಕೈದೇರಪಲೆ ಸೇರ್ನೇಟ ದೆಪ್ಪಲೆ ಸರಿ ಮಾತೆರ್ಲ ಸ್ಟೇಟಸ್ ಪಾರ್ದ ನಿಕ್ಲ ವ್ಯೂವರ್ಸ್ ಕಮ್ಮಿ ಆದಿತ್ತನಲ್ಲ ಇಡೀ ಬೇತೆ ಜನಕ್ಲು ಪಾಡ್ನೇರ್ದ ಹತ್ರ ವ್ಯೂವರ್ಸ್ ಒಂಜಿ ಅಕ್ಲಕ್ಲ ಚಾಕು ಚಕ್ಕೆತೆಗೆ ಬೋಡದ ಅಕ್ಲ ವ್ಯೂವರ್ಸ್ ಜಾಸ್ತಿ ಆದಿಪ್ಪೇರು ಅಂಚನ ಹತ್ರ ಇಂಥ ಈ ಒಂಜಿ ಕಾರ್ಯಕ್ರಮ ಸುರುತ ಇನಾಮು ಗೆಂದನಾರು ಒಂಜಿ ಸ್ಟೇಟಸ್ ತೂಯಿನಂಚನ ಆಜುನುತ್ತ 37 ವ್ಯೂವರ್ಸ್ ಆಯ್ನಂಚನ ಒಂಜಿ ಜಗದೀಶ್ ಆಚಾರ್ಯ ತೊಕ್ಕೊಟ್ಟು ಅರೆ ಎಲ್ಲದ ದಿನ ಬರ್ಪೆ ಬಂತೇರ ಅಂಚನ ಹತ್ರ ರಡ್ನೆ ಇನಾಮನು ಕೊರ್ಪುನಂಚನ ಕಾರ್ಯಕ್ರಮಕ್ಕೆ ಬೋಡದು ಪೋಂದಿಲ್ಲ ಇಂತ ಒಂಜಿ ರಡ್ನೆ ಇನಾಮನು ಗೆಂದನಾರು ರತನ್ ಕುಮಾರ್ ಹೊಸಂಗಡಿ ಆಜುನುತ್ತ 25 ವ್ಯೂವರ್ಸ್ ಒಂಜಿ ಉತ್ಸಾಹಿ ಪತ್ರಕರ್ತೆ ಅದು ಅವಲಕನೆ ಮಂಜೇಶ್ವರ ಬಾಗಡೆ ಕೇರಳದ ಮಂಜೇಶ್ವರ ಬಾಗಡೆ ಉತ್ಸಾಹಿ ತರುಣೆ ಅದು ಮಾತಾ ಧಾರ್ಮಿಕ ಸಭಾ ಕಾರ್ಯಕ್ರಮ ತನ್ನನ್ನು ತೊಡಗಿಸನಂಚಿನ ಈಗಲ ರತನ್ ಕುಮಾರ್ ಇಲ್ಲಿದ ಹೊಸಂಗಡದಾರು ಆಜುನುತ್ತ 25 ಜನ ಅರ್ನ ಸ್ಟೇಟಸ್ ತೂತೇರು ಅಂಚನ ಹತ್ರ ಆ ಒಂಜಿ ರಡ್ನೆ ಇನಾಮು ಅರ್ನ ಮಡಿಲಿಗೆ ಬೋರ್ದುನು ಐತ ಒಂಜಿ ಇನಾಮದ ಒಂಜಿ ವಿಶೇಷ ಪ್ರಾಯೋಜಕರಾದ ಅನ್ವಿತ್ ಇಲೆಕ್ಟ್ರಾನಿಕ್ಸ್ ತೊಕ್ಕೊಟ್ಟು ಮುಕುಲ ಪ್ರಾಯೋಜಕತ್ವ ಈ ಇನಾಮನು ನಮ್ಮ ಸಮಿತಿದ ಬದುಕೇರ್ ನಕಲು ಕೊರಡು ಪಣದ ವಿನಂತಿ ಮಲ್ಪ ಅಂಚನೆ ವೇದಿಕೆಗೆ
ಎಲೆಕ್ಟ್ರಾನಿಕ್ಸ್ ನೆತ ಪ್ರಾಯೋಜಕತ್ವಡು ಒಂಜಿ ಇನಾಮು ಎಂಗ್ಲಿಗೆ ಸ್ಪಾನ್ಸರ್ಡ್ ಆದ ಕೊಡ್ತಾರೆ ಪ್ರಕಾಶ್ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಎಂಜಿ ರತನ್ ಕುಮಾರ್ ಇತ ಹೊಸಂಗಡಿಯಿಂದ ಬರ್ತದೆ ಮೂಜಿನ ಇನಾಮು ಗೆಂದನಾರು ಪುರುಷೋತ್ತಮ ಕಲ್ಲಾಪು 540 ವ್ಯೂವರ್ಸ್ ಆದಿತ್ಯನಚನಾರ್ನ ಸ್ಟೇಟಸ್ ಪುರುಷೋತ್ತಮ ಕಲ್ಲಾಪು ಮೇರೆಗಳ ಅಭಿನಂದನೆ ಸಲ್ಲಿಸ ಒಂದು ಅನ್ವಿತ ಎಲೆಕ್ಟ್ರಾನಿಕ್ಸ್ ಸಂಸ್ಥೆದ ವತಿಯಿದ್ದು ಇನಿ ಒಂದು ಗೌರವದ ಇನಾಮೂದ ಒಟ್ಟಿಗೂ ನಮ್ಮ ಮಂದಿರದ ಪರವಾದ ಆಕಲಿಗೆ ಶಾಲು ಬೊಕ್ಕ ನೆಂಪುದ ಕಾಣಿಕೆ ಅನ್ವಿತ ಎಲೆಕ್ಟ್ರಾನಿಕ್ಸ್ ಒಂದು ಸಂಸ್ಥೆದ ಸೇರಿಗೇಡು ನಡಪನಾಂಚನೆ ಒಂಜಿ ಸ್ಪರ್ಧೆಡು ಗೆಂದನಕ್ಲಿಗೆ ಇನಾಮ್ ಪಟ್ಟಣಂಚಿನ ಕಾರ್ಯಕ್ರಮ ಗಣೇಶ್ ಕೊಲ್ಯ మీరు ನಡಪಾದು ಕೊಡ್ಬರ್ಬೇಕು. ಪುರುಷೋತ್ತಮ ಕಲ್ಲಾಪು ಸಾಯಿ ಪರಿವಾರ್ ಟ್ರಸ್ಟ್ ಸೇವಾ ಟ್ರಸ್ಟದ ಒಂಜಿ ಪ್ರಧಾನ ಟ್ರಸ್ಟಿ ಆದ ಉಪ್ಪುನಾರು ಆರು ಈ ಒಂಜಿ ಸಂಸ್ಥೆದ ಬಗ್ಗೆ ಅಪಾರವೇನ ಪ್ರೀತಿ ಇತ್ತಿನಾರು ಆರು ಇನ್ನಿತ ಮೂಜನೇ ನಮ್ಗೆ ಎಂದಿನಾರು ನಾಲ್ನ ಈ ನಮ್ಗೆ ಎಂದಿನಾರು ಶ್ರೀಮತಿ ಕೃಪಾ ಮನೋಜ್ ತೊಕ್ಕೊಟ್ಟು ದಮದ ವೇದಿಕೆ ಬೆಲೆ ಕೃಪಾ ಮನೋಜ್ ತೊಕ್ಕೊಟ್ಟು ಒಂಜಿ ಸೌಂದರ್ಯ ವರ್ಧಕವಾಯ ನಚನ ಬ್ಯೂಟಿ ಪಾರ್ಲರ್ ತೊಕ್ಕೊಟ್ಟು ಸೌಂದರ್ಯ ವರ್ಧಕ ಏನಂಚಿನ ಬ್ಯೂಟಿ ಪಾರ್ಲರ್ ಸಂಸ್ಥೆದ ಒಂಜಿ ಮಾಲಕಿ ಆದಪ್ಪನಂಚಿನ ಕೃಪಾ ಮನೋಜ್ ಶೆಟ್ಟಿ ತೊಕ್ಕೊಟ್ಟು ಮೇರ್ಲ ಇನ್ನಿತ 450 ಅರ್ನ ಸ್ಟೇಟಸ್ ತೂತು ನಾಕಲು ಆರು ಇನಾಮನ್ ಗೆಂದರೆ ಇದಕ್ಲ ಒಂಜಿ ಇನಾಮದ ಪ್ರಾಯೋಜಕರಾದ ಅರ್ನ ನೆರೆಕರದ ಸಂಸ್ಥೆನೆ ಅನ್ವಿತ ಎಲೆಕ್ಟ್ರಾನಿಕ್ಸ್. ಅವಲಕನೆ ಐನ ಇನಾಮನು ಗೆಂದನಾರು ಯೋಗಿತಾ ರಾಣಿ ಮಂಜೇಶ್ವರದ ಮಾಡದಾರು ಯೋಗಿತಾ ರಾಣಿ 45 ವ್ಯೂವರ್ಸ್ ಅರ್ನ ಪರವಾದ ಒಂಜಿ ಸ್ವೀಕಾರ ಮಲ್ಪರೆ ಅರ್ನ ಸಂಬಂಧಿಕರದು ಒಂಜಿ ಬಾಲ ದೆತನೋಡು ಪಡೆದ ವಿನಂತಿ ಯೋಗಿತಾ ರಾಣಿ ಮಾಡ ಮಂಜೇಶ್ವರ ಉಮೇಶ್ ಕುಲಾಲ್ರು ಶಾಲು ಪಾಡೋಡು ಪಣ ವಿನಂತಿ. ಈಶ್ವರ ಕನ್ನಡ ತೋಟರು ಒಟ್ಟಿಗೆ ಸೇರೋಡು ಅವಲಕನೆ ಎಲ್ಲೆ ಕೊಲ್ಯ ದಸರಾ 2024 ಎಲ್ಲ ಬಯ್ಯಗ್ ನಡಪನಂಚಿನ ಶೋಭಾ ಯಾತ್ರೆ ಅವು ಶೋಭಾ ಯಾತ್ರೆ ಎಂಚಿನ ಪುರ ಪಾಲ್ದೆ ತೊಂಡ ಐತ ಪೂರ 1 ನಿಮಿಷದ ರೀಲ್ಸ್ ಇನ್ಸ್ಟಾಗ್ರಾಮ್ಗೆ ಬಡದ ರೀಲ್ಸ್ ಸ್ಪರ್ಧೆ ಎಲ್ಲ ಆಯೋಜನೆ ಮಲ್ತ ಐತ ಇನಿ ಚಂದ್ರಮೋಹನ್ ಬಕ್ಕ ಕೂಟದ ಕ್ಲೈನ್ ಬಿಡ್ಪೇರು ಅಂಚನೆ ಹತ್ರ ಐತ ವಾಟ್ಸಪ್ ಸಾಮಾಜಿಕ ಜಾಲತಾಣ ಬಿಡ್ಪೇರು ಅಂಚನೆ ಹತ್ರ ಮಾತೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಶಾರದಾ ಮಾತೆ ಅಪ್ಪೆ ಪಿದರ್ನಂಜನ ಪೊರ್ತುಡು ಐಟ ಪಿಲಿತನಲಿಕೆ ಅಪ್ಪು ಸ್ತಬ್ಧ ಚಿತ್ರಪ್ಪು ವೇಷಭೂಷಣ ಅಪ್ಪು ಲೈಟಿಂಗ್ಸ್ ಉಪ್ಪು ಮಾತೆಲ್ಲ ಒಂಜಿ ಮಲ್ಲಿಗೆದಲಕ ಪೋಣಿಸಾದ 1 ನಿಮಿಷದ 30 ಸೆಕೆಂಡ್ ಜಾಸ್ತಿ 50 ಸೆಕೆಂಡ್ ಉಲೈ 1 ನಿಮಿಷದ ರೀಲ್ಸ್ ಮನ್ಪಲೆ ಐಗ ಸ್ವರ ಆದಪ್ಪು ಅತನ ಸಂಗೀತ ಅದು ಮಾತ ಕೊರ್ದು ಐನು 14 ತಾರೀಕು ಮುಟ್ಟ ನಿಕ್ಲಿಗೆ ಕಡಪುರ ಅವಕಾಶ ಉಂಟು ಅಂಚನ ಎಲ್ಲ ವಿಡಿಯೋ ಮಂತದು 14 ತಾರೀಕದಾನೆ ಮಾತೆಲ್ಲ ಕಡಪುರ್ದು ಐಟ್ಲ ಇನಾಮ್ ಗೆಂದಲೆ ಪಣದು ವಿನಂತಿ ಬಂದದು ಸೇರಿದ ಜನ ಮಾತೆರೆಗಳ ಸೊಲ್ಮೆಲೆ ಸಂದವದು ದುಂಬುಗು ಎಂಗಲ ಪುಗಾರ್ತದ ಕಲಾವಿದ ನಚನ ಹಾಡು ಕನ್ನಡದ ವರನಟ ಗಾನಗಂಧರ್ವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ತೆರೆಯನ್ನ ಕಂಡ ಕವಿರತ್ನ ಕಾಳಿದಾಸ ಸಿನಿಮಾದಿಂದ ಆಯ್ದಂತಹ ಹಾಡು ಅಂಡ್ ಈ ಹಾಡನ್ನ ಹಾಡೋದಕ್ಕೆ ಬರುವಂತಹ ಗಾಯಕ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರದ್ದೇ ಕಂಠದಲ್ಲಿ ಅಂದ್ರೆ ಅದೇ ತರ ಹಾಡುವಂತಹ ಗಾಯನದ ಸ್ಪರ್ಧೆ ಒಂದು ಬೆಂಗಳೂರಲ್ಲಿ 2017ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಎದುರು ನಡೆಯುತ್ತೆ. ಆಗ ಕರ್ನಾಟಕದ 80 ಜನ ಡಾಕ್ಟರ್ ರಾಜ್ಕುಮಾರ್ ವಾಯ್ಸ್ ಅಲ್ಲಿ ಹಾಡುವಂತ ಸಿಂಗರ್ಸ್ ಬಂದು ಅಲ್ಲಿ ಆ ಒಂದು ಕಾಂಪಿಟಿಷನ್ ಅಲ್ಲಿ ಭಾಗವಹಿಸ್ತಾ
ಸಾಧಿಸಿದ್ದಾರೆ. ಅದರಲ್ಲಿ ಮೊದಲನೇ ಸ್ಥಾನವನ್ನ ಪಡೆದಂತ ನಮ್ಮ ಇದೇ ಪರಿಸರದ ಹೆಮ್ಮೆಯ ಗಾಯಕ YN ರವೀಂದ್ರ ಅವರ ಕಂಠಸಿರಿಯಲ್ಲಿ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು 1983ನೇ ಇಸ್ವಿಯಲ್ಲಿ ಇವರ ಹಾಡನ್ನ ಕೇಳಿ, ಇವರ ಗಾಯನವನ್ನ ಕೇಳಿ ವಿಶೇಷವಾದ ಆಶೀರ್ವಾದವನ್ನ ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರು ಇವರ ಗಾಯನವನ್ನ ಕೇಳಿ, ಅಪ್ಪಾಜಿ ಇನ್ನೂ ಸತ್ತಿಲ್ಲ, ನಿಮ್ಮ ಕಂಠದಲ್ಲಿ ಜೀವಂತವಾಗಿದ್ದಾರೆ ಅನ್ನೋಂಥ ಒಂದು ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದಂತ YN ರವೀಂದ್ರ ಅವರ ಕಂಠಸಿರಿಯಲ್ಲಿ ಕವಿರತ್ನ ಕಾಳಿದಾಸ ಸಿನಿಮಾದ ಹಾಡು. पुष्पबाण हस्ते नमस्ते जगदेक माता श्यामा मातंगी मधुशालिनी कल्याणी कदम्बवनवासिनी जय मातंगतनये जय नीलोत्पलधृते जय संगीत रसिके जय लीलाशुकप्रिये
सर्वज्ञात्मिके सर्वमन्त्रात्मिके सर्वतन्त्रात्मिके सर्वमुद्रात्मिके सर्वशक्त्यात्मिके सर्ववर्णात्मिके सर्वरूपे जगन्मातृके हे जगन्मातृके पाहि मां पाहि मां पाहि मां ಈ ಭಕ್ತಿಯ ರೋಮಾಂಚನದ ಹಾಡು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಅದ್ಭುತವಾದ 4 ನಿಮಿಷ ನೋಡಿ, ಒಂದು ಪೆನ್ನು ಪೇಪರ್ ನಮಗೆ ಕೊಟ್ರೆ 4 ನಿಮಿಷದಲ್ಲಿ ನಮ್ಗೆ ಅರ್ಧ ಚಿತ್ರ ಬಿಡಿಸುವ ಯೋಚನೆ ಕೂಡ ಬಹಳಷ್ಟು ಜನರಿಗೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ 4 ನಿಮಿಷದಲ್ಲಿ ಈ ವೇದಿಕೆಯಲ್ಲಿ ಸೋದರ ಮೂಲಕ ನಮ್ಮ ತುಳುನಾಡಿನ ಹೆಸರನ್ನ ವಿದೇಶದಲ್ಲೂ ಕೂಡ ಬೆಳಗಿಸಿದಂತಹ ಒಬ್ಬ ಕಲಾವಿದ ದೇವಿ ಕಿರಣ್ ಅವರು ಇವತ್ತು ತೋನ್ಸೈ ಪುಷ್ಕರ್ ಕುಮಾರ್ ಅವರು ಬಹಳ ಸುಂದರವಾದಂತಹ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿದ್ದಾರೆ. ಬಹುಶಃ ಕಳೆದ 15 ವರ್ಷಗಳಿಂದ 1.5 ದಶಕದಿಂದ ಈ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕೊಡ್ತಾ ಬಂದವರು. ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹರಿಕಥೆ ಇರಬಹುದು, ಸಂಗೀತ ಕಾರ್ಯಕ್ರಮ ಇರಬಹುದು, ಹಾಸ್ಯ ಕಾರ್ಯಕ್ರಮ ಇರಬಹುದು, ನಾಟಕ ಇರಬಹುದು, ನಿರೂಪಣೆ ಇರಬಹುದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ತುಳುನಾಡಿನ ಬರ್ತಾ ಇರುವೆ. ದಾಸಶ್ರೇಷ್ಠರಾದಂತಹ ವಿಜಯದಾಸರ ರಚನೆಯ ಬಹಳ ಸುಂದರವಾದಂತಹ ಹಾಡು. ಸಪ್ತಗಿರಿ ಒಡೆಯ ಶ್ರೀನಿವಾಸನ ಸನ್ನಿಧಾನಕ್ಕೆ ವಿಜಯದಾಸರು ಹೋದಾಗ ದರ್ಶನ ಅವರಿಗೆ ಸಿಗ್ಲಿಲ್ಲ ಅಂತೆ. ಆಗ ಹೊರಗಡೆ ಬಂದು ಅವರೊಂದು ಸಾಹಿತ್ಯದ ರಚನೆಯನ್ನ ಮಾಡ್ತಾರೆ. ಶತಮಾನಗಳು ಕಳೆದರೂ ಕೂಡ ಇವತ್ತಿಗೂ ಜನಮಾನಸದ ಹೃದಯದಲ್ಲಿ ಭಕ್ತಿಯ ಅಲೆಗಳನ್ನು ಮೂಡಿಸ್ತಾ ಇರುವಂತಹ ಹಾಡು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಹಾಡಿನ ಜೊತೆಗೆ ಡಾಕ್ಟರ್ ವೈಷ್ಣವಿ ಕಿಳಿ ವೇದಿಕೆಯಲ್ಲಿ. Oh
ನನ್ನ ಜೊತೆ? ಹಾ, ಹಾಡ್ತೀರಾ ಇವಾಗಾದ್ರೂ? ಹಾಡ್ತೀರಾ? ಯಾರೆಲ್ಲ ಹಾಡ್ತೀರಾ? ಹಾ, ಒಬ್ರೇನಾ ಹಾಡ್ತೀರಾ? ಇಲ್ಲೆಲ್ಲ ನನ್ನ ಮುಂದೆನೆ ಹೋಗ್ತಾ ಇದ್ದಾರೆ, ಒಬ್ರು ಹಾಡ್ತಿಲ್ಲ. ಹಾ, ನಂಗೆ ಬೇಜಾರಾಗ್ಬಾರ್ದಾ? ಹಾಡ್ತೀರಾ? ಒಂದ್ಸಲ ಹಾಡ್ತೀರಾ? ಇಲ್ಲಿ ಎಲ್ಲರೂ ಹಾಡ್ಬೇಕು, ಬನ್ನಿ. ಅಲ್ಲೂ ನೀವು ಎಲ್ಲರೂ ಹಾಡ್ಬೇಕು. ಇನ್ನೊಂದ್ಸಲ. ನನ್ಗಿಂತೂ ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಾಕ್ಟರ್ ವೈಷ್ಣವಿ ಕಿಣಿ ಅವರನ್ನ ನೀವು ಕಲರ್ಸ್ ಕನ್ನಡದ ಎದೆ ತುಂಬಿ ಹಾಡುವೆನು ಹಾಗೆ ಹಾಡು ಕರ್ನಾಟಕದಲ್ಲಿ ನೋಡಿದರೆ ಈಗ ಅವರು ಬೆಂಗಳೂರಲ್ಲಿ ಕ್ಲಿನಿಕ್ ಮಾಡಿದ್ದಾರೆ. ಅವರ ಕ್ಲಿನಿಕ್ಗೆ ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಕರ್ಕೊಂಡೋದ್ರೆ ಯಾವ ಮಕ್ಕಳು ಕೂಡ ಅಳುವುದಿಲ್ಲ ಅಂತ ಲೈನ್ ಗಟ್ಟಿ ನಿಂತಿರ್ತಾರೆ. ಯಾಕಂದ್ರೆ ಇಂಜೆಕ್ಷನ್ ಕೊಡುವಾಗ ಅವ್ರು ಇದೇ ಹಾಡು ಆಡುದು, ಡಿ ಡಿ ಆಡಿ ಆನೆ ರಂಗ ಅಂತ. ಮಕ್ಕಳು ಕೇಳ್ತಾ ಇಂಜೆಕ್ಷನ್ ಅನ್ನು ತಗೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಅದ್ಭುತವಾಗಿ ಹಾಡಿದ್ರಿ. ವಂದನೆಗಳನ್ನ ಹೇಳ್ತಾ ಒಂದಷ್ಟು ಸಂಸ್ಕಾರವನ್ನ ಕಲಿಸುವಂಥದ್ದು, ವಚನಗಳನ್ನ ಹೇಳಿಕೊಡುವಂಥದ್ದನ್ನ ದೊಡ್ಡವರು ಮಾಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವೆಲ್ಲ ಹೇಳ್ತೀವಿ. ನಾವೆಲ್ಲ ಚಿಕ್ಕವರಿದ್ದಾಗ ಆದ್ರೆ ಒಂದು 20-30 ವರ್ಷದ ಹಿಂದೆ ವೃದ್ಧಾಶ್ರಮಗಳು ಬಹಳ ಕಡಿಮೆ ಇತ್ತು ಊರಲ್ಲೆಲ್ಲ. ಓಲ್ಡ್ ಏಜ್ ಹೋಮ್ಗಳು ಪ್ರಾಯ ಆಯ್ತು ಅಂತ ಹೇಳಿದಾಗ ಈಗ ಸಿಟಿಗಳಲ್ಲಿ ಅಜ್ಜ ಅಜ್ಜಿಯನ್ನ ತಗೊಂಡು ಹೋಗಿ ವೃದ್ಧಾಶ್ರಮದಲ್ಲಿ ಬಿಡುತ್ತಾರೆ. ಯಾಕೆ ಅಂದ್ರೆ ದೊಡ್ಡ ದೊಡ್ಡ ಡಿಗ್ರಿಯನ್ನು ನಾವು ಪಡಿತಿದೀವಿ, ಆದ್ರೆ ಸಂಸ್ಕಾರ ಅನ್ನೋದು ಕಡಿಮೆ ಆಗ್ತಿದೆ. ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸುವಂತ ಪ್ರಯತ್ನ ಮಾಡಿದಾಗ ಮಾತ್ರ ನಮ್ಮ ಭಾರತದ ಭವ್ಯ ಪರಂಪರೆ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಸುಂದರವಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಸಂಭ್ರಮದ ಕಾರ್ಯಕ್ರಮ ಮುಂದುವರಿತಾ ಇದೆ. ವೇದಿಕೆಯಲ್ಲಿ ಮುಂದಿನ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಾಡು ಮತ್ತು ಅಭಿನಯ ಎರಡೂ ವಿಷಯದಲ್ಲಿ ಇದ್ದಂತಹ ಏಕೈಕ ಸೂಪರ್ ಸ್ಟಾರ್, ಗಾಯನಕ್ಕಾಗಿ ನ್ಯಾಷನಲ್ ಅವಾರ್ಡ್ ಅನ್ನ ಪಡೆದಂತಹ ಭಾರತದ ಏಕೈಕ ಸೂಪರ್ ಸ್ಟಾರ್ ಅಂತಿದ್ರೆ ಅವರು ಡಾಕ್ಟರ್ ರಾಜ್ಕುಮಾರ್. ಅವರ ಧ್ವನಿಯಲ್ಲಿ ಹಾಡುವಂತ YN ರವೀಂದ್ರ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಹಾಡು ಜೀವನ ಚೈತ್ರ ಸಿನಿಮಾದಿಂದ ಆಯ್ದಂತಹ ಗೀತೆ ನಾದಮಯ ಹಾಡಿನ ಜೊತೆಗೆ ಕಾರ್ಯಕ್ರಮ ಮುಂದುವರಿತಾರೆ. la la la
ಸರಿ ಗರಿ ಸರಿ ಗರಿ ಸರಿ ಸರಿ ಗರಿ ಸರಿ ಸರಿ ಗರಿ ಸರಿ ಸಮರನಿ ಮನೆಗಳಲ್ಲಿ ರೋಮಾಂಚನವನ್ನ ಸೃಷ್ಟಿ ಮಾಡುವ ಹಾಗೆ ಹಾಡಿದಂತ ಇವರು ಇದೇ ಕೊಲ್ಲಿಯ ಪರಿಸರದವರು. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ವಿಶೇಷವಾದ ಪ್ರಶಂಸೆಯನ್ನ ಪಡೆದವರು ಮಾತ್ರ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ವಾಯ್ಸ್ ಅಲ್ಲಿ ಹಾಡುವಂತ ಕರ್ನಾಟಕದ ಗಾಯಕರಲ್ಲಿ ಅಷ್ಟೂ ಜನ ಗಾಯಕರ ನಡುವಿನ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನ ಗೆದ್ದಂತ ನಮ್ಮ ಹೆಮ್ಮೆಯ YN ರವೀಂದ್ರ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಗೀತೆಯತ್ತ ನಾವು ಬರ್ತಾ ಇದ್ವಿ. ದೇವರ ಕಾರ್ಯಕ್ರಮ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಇಡೀ ದಿನ ಒಳ್ಳೆ ರೀತಿಯಲ್ಲಿ ಆಯ್ತು, ಎಲ್ಲ ನಾವು ಅಂದ್ಕೊಂಡಾಗ ಆಯ್ತು ಅಂದ್ರೆ ರಾತ್ರಿ ಮಲಗಬೇಕಾದ್ರೆ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಇವತ್ತು ನಾನು ಬಲಮಗ್ಗಲಿಂದ ಎದ್ದೆ, ಬಲಭಾಗದಿಂದ ಎದ್ದೆ, ದಿನ ಚೆನ್ನಾಗಿತ್ತು ಅಂತ. ನಾವೇನಾದ್ರೂ ಅಂದ್ಕೊಂಡದ್ದು ಆಗ್ಲಿಲ್ಲ, ಕೆಟ್ಟದಾಯ್ತು, ಮನಸ್ಸಿಗೆ ಬೇಸರ ಆಗೋ ಹಾಗಾಯ್ತು ಅಂದ್ರೆ ರಾತ್ರಿ ನಾವು ಹೇಳ್ತೀವಿ ಇವತ್ತು ಬಹುಶಃ ಬೆಳಿಗ್ಗೆ ನಾನು ಎಡಭಾಗದಿಂದ ಎದ್ದಿರ್ಬೇಕು, ಎಡಮಗ್ಲಿಂದ ಎದ್ದಿರ್ಬೇಕು ಅಂತ. ಆದ್ರೆ ಕಾಲ ಹೇಗಿದೆ ನೋಡಿ, ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಬೇರೆ ಕಾಯಿಲೆಗಳನ್ನ ಕಂಡಾಗ ಎಡಮಗ್ಲಿಂದ ಹೇಳ್ತಿರೋ ಬಲಮಗ್ಲಿಂದ ಹೇಳ್ತಿರೋ ಮುಖ್ಯ ಅಲ್ಲ, ಬೆಳಿಗ್ಗೆ ನಾವು ಜೀವಂತವಾಗಿ ಎದ್ವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಕಾರಣೀಕರ್ತರಾಗ್ತಾ ಇರುವಂತ ದೇವರ ಮೇಲಿನ ಭಕ್ತಿ, ನಂಬಿಕೆ, ನಮ್ಮ ಸನಾತನ ಧರ್ಮವನ್ನ ಉಳಿಸಿ ಬೆಳೆಸುವಂತ ಕಳಕಳಿ, ಅದು ಎಲ್ಲಿಯವರೆಗೆ ನಮ್ಮ ಮನಸ್ಸಲ್ಲಿರುತ್ತೆ ಅಲ್ಲಿಯವರೆಗೆ ಎಲ್ಲರ ಬದುಕು ಬೆಳಗ್ತಾ ಇರುತ್ತೆ. ಕಾರ್ಯಕ್ರಮದ ಮುಂದಿನ ಗೀತೆ ಮತ್ತೊಮ್ಮೆ ವೇದಿಕೆಯಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಗಾಯಕಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಾಡುವ ಗಾಯಕನನ್ನ ನೀವು ನೋಡಿದ್ರಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಇವರ ಆರ್ಕೆಸ್ಟ್ರಾದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ನಮ್ಮ ಮಂಗಳೂರು ಕರಾವಳಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಆರ್ಕೆಸ್ಟ್ರಾ ಟ್ರೆಂಡ್ ಅನ್ನ ಆರಂಭ ಮಾಡಿದಾಗ ಇದ್ದಂಥ ಕೀಬೋರ್ಡಿಸ್ಟ್ಗಳಲ್ಲಿ ಕಳೆದ 40ಕ್ಕೂ ಹೆಚ್ಚು ವರ್ಷಗಳಿಂದ ಸಂಗೀತ ಲೋಕವನ್ನು ಬೆಳೆತಿರುವಂತಹ ಸತೀಶ್ ಸುರತ್ಕಲ್ ಅವರ ಆರ್ಕೆಸ್ಟ್ರಾದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಅವ್ರ ಜೊತೆಗೆ ನವಗಿರಿ ಗಣೇಶ್ ಅವರು ಕೂಡ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಿದಮ್ ಪ್ಯಾಡ್ ಅನ್ನ ಪ್ಲೇ ಮಾಡಿದಂತ ಒಂದು ಹೆಗ್ಗಳಿಕೆಯನ್ನ ಪಡೆದಿದ್ದಾರೆ. ಇಬ್ಬರು ದಿಗ್ಗಜರು ಇವತ್ತಿನ ವೇದಿಕೆಯಲ್ಲಿದ್ದಾರೆ. ಹಾಗೆ ಕೀಬೋರ್ಡ್ ನ ಸಾಥನ್ನ ನೀಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಹಾಗೆ ಕೇರಳ ರಾಜ್ಯ ಕಂಡ ಅದ್ಭುತವಾದಂತಹ ವಾದಕರಲ್ಲಿ ಒಬ್ಬರಾಗಿರುವಂತಹ ಶ್ರೀ ಪುರುಷೋತ್ತಮ್ ಕಾಸರಗೋಡು ಅವರಿಗೆ ಕೂಡ ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಫ್ಲೂಟ್ ನ ಮೂಲಕ, ಕೊಳ್ಳಿನ ನಾದದ ಮೂಲಕ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ನೀಡ್ತಾ ಇದ್ದಾರೆ ಸಂತೋಷ್ ವಿಟ್ಲ ಅವರಿಗೆ ಕೂಡ ಅಭಿನಂದನೆಗಳನ್ನ ಹೇಳ್ತಾ, ಹಾಗೆ ತಬಲಾ ಮೂಲಕ ಈ ಕಾರ್ಯಕ್ರಮಕ್ಕೆ ಸಂಗೀತದ ಸಪ್ತ ಸ್ವರಗಳನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಇವರು ಸಾವಿರಾರು ವೇದಿಕೆಗಳಲ್ಲಿ ರಾಜ್ಯದಾದ್ಯಂತ ಕಾರ್ಯಕ್ರಮವನ್ನ ನೀಡಿರುವಂತಹ ಶ್ರೀ ದೀಪಕ್ ರಾಜ್ ಉಳ್ಳಾಲ್ ಅವರು ಕೂಡ ವಂದನೆಗಳನ್ನು ಹೇಳ್ತಾ, ಹಾಗೆ ಇವತ್ತಿನ ಈ ವೇದಿಕೆಗೆ ಎಷ್ಟೇ ಇವ್ರು ಹಾಡ್ಲಿ, ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ಲಿ, ಅದೆಲ್ಲದರ ಹಿಂದೆ ತೆರೆಯ ಮರೆಯ ಶಕ್ತಿಗಳು. ಯಾವುದೇ ಕಾರ್ಯಕ್ರಮ ಸಕ್ಸಸ್ ಅನ್ನ ಕಾಣಬೇಕು ಅಂತ ಹೇಳಿದ್ರೆ ಎಲ್ಲ ಆಯೋಜನೆಯ ಜೊತೆಗೆ ಸೌಂಡ್ಸ್ ಅಂಡ್ ಲೈಟ್ಸ್ ಬಹಳ ಮುಖ್ಯವಾಗುತ್ತೆ. ಇವತ್ತು ಕೀರ್ತಿ ಈವೆಂಟ್ಸ್ ಸಂಸ್ಥೆ ಸುಂದರವಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಮ್ಮ ಸೌಂಡ್ ಇಂಜಿನಿಯರ್, ನಮ್ಮ ಕರ್ನಾಟಕ ರಾಜ್ಯ ಕಂಡ ಅತ್ಯುತ್ತಮ ಸೌಂಡ್ ಇಂಜಿನಿಯರ್ಗಳಲ್ಲಿ ಅವರಲ್ಲಿ ಕೂತ್ಕೊಂಡ್ರೆ ಇಲ್ಲಿರುವಂತಹ ಪ್ರತಿಯೊಬ್ಬ ಕಲಾವಿದ ಕೂಡ ಯಾವುದೇ ಟೆನ್ಷನ್ ಇಲ್ಲದೆ, ವಾಯ್ಸ್ಗೆ ಸ್ಟ್ರೈನ್ ಆಗುತ್ತೆ ಅಥವಾ ಇನ್ ಬಿಟ್ವೀನ್ ಏನೋ ತೊಂದರೆ ಆಗುತ್ತೆ ಅನ್ನೋ ಯಾವ ಯೋಚನೆ ಇಲ್ಲದೆ ಕಾರ್ಯಕ್ರಮ ನೀಡ್ತಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ನೆಚ್ಚಿನ ಜಯೇಶ್ ಅವರಿಗೊಮ್ಮೆ ಜೋರಾದ ಚಪ್ಪಾಳೆ. ನಮ್ಮ ಸೌಂಡ್ ಆಪರೇಟರ್ ಇವತ್ತು ತೋನ್ಸೆ ಪುಷ್ಕರ್ ಕುಮಾರ್ ಅವರು ಬಹಳ ಪ್ರೀತಿಯಿಂದ ಅವರನ್ನ ಇನ್ವೈಟ್ ಮಾಡಿದ್ದಾರೆ. ಅವರ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ವಂದನೆಗಳನ್ನ ಹೇಳ್ತಾ ವಿಜಯಶ್ರೀ ಮುಳಿಯ ಮುಂದಿನ ಗೀತೆಗಾಗಿ Uda
ಜೋಡಿಸಿ ಚಪ್ಪಾಳೆ ತಟ್ಟಿ ಎಲ್ಲ ಮನೆಗೊಮ್ಮೆ ಉದ್ಭವ ಅಂತ ಹೇಳಮ್ಮ. ಆಹಾ ಸೂಪರ್, ಎರಡು ಜೊತೆಗೆ ಓಕೆನಾ? ಎಲ್ಲಿ ಕಾಣಲ್ಲಿ ಕಾಣೆನ ಅಮ್ಮನ ಎಲ್ಲಿ ಕಾಣಲ್ಲಿ ಕಾಣೆನ ಎಲ್ಲಿ ಕಾಣಲ್ಲಿ ಕಾಣೆನ ಅಮ್ಮನಂತ ಎಲ್ಲಿ ಕಾಣಲ್ಲಿ ಕಾಣೆನ ಎಲ್ಲಿ ಕಾಣೆನೋ ಶಿವವನ್ನ ಎಲ್ಲಿ ಕಾಣೆನೋ ಎಲ್ಲಿ ಕಾಣೆನೋ ಶಿವವನ್ನ ಅಲ್ಲಿ ನುಳಗೆ ಹುಟ್ಟಿ ಹುಡುಗ ಮಾಡಕಲಿ ಎಲ್ಲಿ ಕಾಣಲ್ಲಿ ಕಾಣೆನ ಅಮ್ಮನಂತ ಎಲ್ಲಿ ಕಾಣಲ್ಲಿ ಕಾಣೆನ ಎಲ್ಲಿ ಕಾಣಲ್ಲಿ ಕಾಣೆನ ಅಮ್ಮನಂತ ಎಲ್ಲಿ ಕಾಣಲ್ಲಿ ಕಾಣೆನ ಅಮ್ಮನಂತ ಎಲ್ಲಿ ಕಾಣಲ್ಲಿ ಕಾಣೆನ ಅಮ್ಮನಂತ ಎಲ್ಲಿ ಕಾಣಲ್ಲಿ ಫುಲ್ ಪರ್ಫಾರ್ಮೆನ್ಸ್ ಅನ್ನ ವಿಜಯಶ್ರೀ ಅವರು ಪ್ರೆಸೆಂಟ್ ಮಾಡಿದ್ರು. ಬಹಳ ಖುಷಿ ಆಗ್ತದೆ. ಈ ಟೈಮಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗೆ ಈ ಪುಟ್ಟಗೌರಿ, ಮಂಗಳಗೌರಿ, ಕಾವ್ಯಾಂಜಲಿ, ಪುಷ್ಪಾಂಜಲಿ, ದೀಪಾಂಜಲಿ, ಭಾವಾಂಜಲಿ, ಕೊನೆಗೆ ಶ್ರದ್ಧಾಂಜಲಿ ಎಲ್ಲ ಬರುವಂತ ಟೈಮ್. ಆದ್ರೂ ಕೂಡ ಅದೆಲ್ಲ ಮನೆಯಲ್ಲೇ ಇಟ್ಟು ಬಿಗ್ ಬಾಸ್ ರಾತ್ರಿ 9:20 ಆದ್ರೂ ಕೂಡ ನೀವು ಆ ತಾಯಿಯ ಮೇಲಿನ ಭಕ್ತಿಯಿಂದ ಶಾರದೋತ್ಸವ ಸಮಿತಿಯವರು ಮಾಡ್ತಾ ಇರುವಂತಹ ಈ ಸುಂದರವಾದಂತಹ ಕಾರ್ಯಕ್ರಮ 4 ದಶಕಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಇನ್ಮೇಲೆ ಕೊಲ್ಯ ಪರಿಸರದಲ್ಲಿ ಇಂತಹ ಒಂದು ಭವ್ಯವಾದ ಶಾರದಾ ಮಂದಿರದ ಲೋಕಾರ್ಪಣೆ ಆಗಿದೆ. ಬೆಳ್ಳಿಯ ಬಿಂಬದಲ್ಲಿ ಆ ತಾಯಿಯ ರೂಪವನ್ನ ನಾವೆಲ್ಲ ಕಣ್ತುಂಬಿಸಿಕೊಂಡಿದ್ದೇವೆ. ಎಲ್ಲರ ಬದುಕು ಬೆಳಗಲಿ. ಒಮ್ಮೆ ನಿಮ್ಮ ಅಭಿನಂದನೆಯ ಚಪ್ಪಾಳೆಯನ್ನ ಶಾರದೋತ್ಸವ ಸಮಿತಿಯವರಿಗೆ ನೀಡಬೇಕು. ಯಾಕಂದ್ರೆ ನಾವು ನೀವೆಲ್ಲ ಚಿಂತೆ ಅನ್ನೋ ಸಂತೆಯಲ್ಲಿ, ಅಂತರ್ಜಾಲದಲ್ಲಿ ಅಂತರ್ಪಿಶಾಚಿಗಳ ಹಾಗೆ ನಮ್ಮ ಬದುಕು ಸಾಗ್ತಿದೆ. ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದು ಆ ದೇವರ ಮೇಲಿನ ಭಕ್ತಿ ಶ್ರದ್ಧೆಯನ್ನ ಜಾಸ್ತಿ ಮಾಡುವಂತ ಒಂದು ಕೆಲಸವನ್ನ ಸಮಿತಿಯವರು ಮಾಡ್ತಿದ್ದಾರೆ. ಅವರಿಗೆ ವಂದನೆಗಳನ್ನ ಹೇಳುತ್ತಾ, ಮುಂದೆ ನಿಮ್ಮನ್ನ ನೋಡಿದಾಗ ನನಗೆ ಇವರ ಹರಿಕತೆ ಹೇಳ್ತಾರ, ಹಾಡ್ತಾರ, ಹಾಸ್ಯ ಮಾಡ್ತಾರ, ನಾಟಕ ಮಾಡ್ತಾರ, ಕಾರ್ಯಕ್ರಮ ಸಂಯೋಜನೆ ಮಾಡ್ತಾರ, ಎಲ್ಲದರಲ್ಲೂ ಕೂಡ ಪಳಗಿದಂಥ ಒಬ್ಬರು ವ್ಯಕ್ತಿ ಇಲ್ಲೇ ಈ ಸಮಿತಿಯ ಟ್ರಸ್ಟ್ ಅಲ್ಲೂ ಕೂಡ ಅವರು ಟ್ರಸ್ಟಿ ಆಗಿದ್ದಾರೆ. ಈಗ ಅವರ ಕಂಠಸಿರಿಯಲ್ಲಿ ಸುಂದರವಾದಂತಹ ಗೀತೆ ದಾಸಶ್ರೇಷ್ಠರಾದಂಥ ಕನಕದಾಸರ ರಚನೆಯ ಕೀರ್ತನೆಯನ್ನ ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ತೋನ್ಸೆ ಪುಷ್ಕಳ್ ಕುಮಾರ್. ನೆನಪಿನ ನಾವಿಕ RJ ಪ್ರಸನ್ನ ಅವರು ಮಾತಾಡ್ತಾ ಇದ್ರೆ ಒಂದೆರಡು ಹಾಡು ಹೇಳದೇ ಇರ್ಬೋದು ನಾವೆಲ್ಲ. ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕೆ ಕಾರಣ, ಶ್ರೀ ಶಾರದೆಯ ಅನುಗ್ರಹ ಕೂಡ ಇದಕ್ಕೆ ಕಾರಣ ಅಂತೇಳಿ ಹೇಳುತ್ತಾ ಗೀತೆ ಮುಂದುವರಿಸ್ತಾ ಇದ್ದೇವೆ. ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ, ನಿನಗೆ ತಾನಾಗಿ ತಿಳಿಯಿತು ನೋಡ, ನಿನಗೆ ತಾನಾಗಿ ತಿಳಿಯಿತು ನೋಡ, ನಿನಗೆ ತಾನಾಗಿ ತಿಳಿಯಿತು ನೋಡ. ನಿನ್ನಂತಾಗಬೇಕು, ನಿನ್ನಂತಾಗಬೇಕು, ಇವುದರ ಸಂಘದಲ್ಲಿ ಶಬ್ದದಂತೆ ಇರಬೇಕು, ಗುರುಗಳ ಗುಂಪಿನಲ್ಲಿ ಆನೆಯಂತಿರಬೇಕು. ಇವುದರ ಸಂಘದಲ್ಲಿ ಶಬ್ದದಂತಿರಬೇಕು, ಇವುದರ ಸಂಘದಲ್ಲಿ ಶಬ್ದದಂತಿರಬೇಕು. ದೊಡ್ಡವರ ಗುಂಪಿನಲ್ಲಿ, ದೊಡ್ಡವರ ಗುಂಪಿನಲ್ಲಿ, ದೊಡ್ಡವರ ಗುಂಪಿನಲ್ಲಿ ದಟ್ಟನಂತೆ ಇರಬೇಕು. ನಿನ್ನಂತಾಗಬೇಕು, 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 ನಿನ್ನಂತಾಗಬೇಕು.
ಬಹುದಿನಗಳು ಹೇಳಿದರು ಅರಿಯನಾಗಿದ್ದೆ ನಿನಗೆ ತಾನಾಗಿ ತಿಳಿಯಿತು ನೋಡ ದೇವರಿಲ್ಲದ ಜಾಗ ಯಾರೂ ನೋಡದ ದೇವರಿಲ್ಲದ ಜಾಗ ಯಾರೂ ನೋಡದ ಎಲ್ಲರಿಗೆ ಶಿಕ್ಷಿದರು ಎಲ್ಲರಿಗೆ ಶಿಕ್ಷಿದರು ನಿನಗೆ ಸಿಗಲಿಲ್ಲ ನಿನ್ನಂತಾಗಬೇಕು ನನಗಾಗಬೇಕು ಮಾನಗಳು ಅವನ ಕೃಪೆಯಿಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಮಾನಗಳು ಅವನ ಕೃಪೆಯಿಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು ಜಗದನು ಎಲ್ಲರಿಗೆ ಸೋಸವರು ಎಲ್ಲರಿಗೆ ಸೋಸವರು ಎಲ್ಲರನ್ನು ಕುರುಡರ ಗುಂಪಿನಲ್ಲಿ ಆನೆಯಂತೆ ಇರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತೆ ಇರಬೇಕು ದೊಡ್ಡವರ ದೊಡ್ಡವರ ಗುಂಪಿನಲ್ಲಿ ಇನ್ನಂತಾಗಬೇಕು ಆಗಬೇಕು ಇನ್ನಂತಾಗಬೇಕು ನಿಮ್ಮಂತಾಗಬೇಕು ಕನಕ ನಿಮ್ಮಂತಾಗಬೇಕು ಕನಕ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕನಕ ರೋಮ ರೋಮಗಳಲ್ಲಿ ಭಕ್ತಿಯ ರೋಮಾಂಚನ ಬಹಳ ಸುಂದರವಾಗಿ ಚಿತ್ರವನ್ನ ಬಿಡಿಸಿದ್ರು 5 ನಿಮಿಷದಲ್ಲಿ ಅಷ್ಟೇ ಸೊಗಸಾಗಿ. ಸರ್ ನಿಮಗೆ ಏಜ್ ತಾಂಡಿರಿಗೆ ಕೇಳಬಾರ್ದು ಏತು ವರ್ಷ ಆನಂದ ಕೋಶ ಇನ್ಶೂರೆನ್ಸ್ ಅಲ್ಲ, ಯಾಕಂದ್ರೆ ಈಗಿನ ಯೂತ್ ಹೇಗೆ ಅಂದ್ರೆ ನಮ್ಗೆ 4 ಹೆಜ್ಜೆ ನಡೆದ್ರೆ ಫಸ್ಟ್ ಫ್ಲೋರ್ ಹೋಗ್ಲಿಕ್ಕೆ ನಾವು ಲಿಫ್ಟ್ ಉಂಟಾ ಅಂತ ಕೇಳ್ತೀವಿ. ಆದ್ರೆ ಈ ಪ್ರಾಯದಲ್ಲೂ ಕೂಡ ದೇಶ ವಿದೇಶಗಳಲ್ಲಿ ಸಾವಿರಾರು ವೇದಿಕೆಗಳಲ್ಲಿ ಇವ್ರ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇವರ ಮಗ ಸೃಜನ್ ಅಂತ ನಮ್ಮ 93.5 ರೆಡ್ FM ಅಲ್ಲಿ ಸೌಂಡ್ ಇಂಜಿನಿಯರ್, ಹಾಗೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನೋ ತುಳು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಕೂಡ, ಅಂಡ್ ಇನ್ನೊಂದು ಸಿನಿಮಾ ಕೂಡ ಮಾಡ್ತಿದ್ದಾರೆ. ಅವರ ಇನ್ನೊಬ್ಬ ಮಗ ಕೂಡ ಆಕ್ಟರ್ ಅಂಡ್ ಒಂದು ಸಂಪೂರ್ಣ ಕಲಾ ಕುಟುಂಬ ಈ ಭಾಗದಲ್ಲಿ ಇದ್ಕೊಂಡು ದೇಶ ವಿದೇಶಗಳಲ್ಲಿ ಅಪಾರವಾದ ಸಾಧನೆ ಮಾಡಿದರೆ ನೀವು ನಮಗೆ ಇನ್ಸ್ಪಿರೇಷನ್. ವರ್ಷ ಕೇಳಿದ್ರಿ ನೀವು, ವರ್ಷ 68 ಹಾಗಿದ್ರು
ಇಷ್ಟೆಲ್ಲ ವೇದಿಕೆಯಲ್ಲಿ ಕಾರ್ಯಕ್ರಮ ಅಂತ ಬಹುಶಃ ಇಂಥವ್ರನ್ನ ನೋಡಿ ನಾವು ಅದನ್ನ ಚೇಂಜ್ ಮಾಡಬೇಕು. 60 ಆದಾಗ ಅರಳು ಮರಳಲ್ಲ, ಮರಳಿ ಅರಳುವುದು. ಬಹಳ ಸುಂದರವಾದಂಥ ಸಾಧನೆ ನಿಮ್ಮದು. ಅಂಡ್ ನಮ್ಮ ದೇವಿ ಕಿರಣ್ ಅವರು ಕೂಡ ವಿದೇಶದಲ್ಲೂ ಕೂಡ ಒಬ್ಬ ಅರಬ್ ರಾಷ್ಟ್ರದ ಅರಬ್ಬಿ ಕೂಡ ಇವರ ಆರ್ಟ್ ಅನ್ನ ನೋಡಿ ಮೆಚ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ನಾವು ತುಳುನಾಡಿನ ತುಳುವರು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಅಭಿನಂದನೆಗಳು. ಕನಕದಾಸರ ಸುಂದರವಾದ ಭಾವಚಿತ್ರವನ್ನ ಇಲ್ಲಿ ರಚನೆ ಮಾಡಿದ್ದಾರೆ. ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ತುಳು ಹಾಡು ನಿಖಿಲ್ ಮಾತ ಎಂಜದೆ ಪನೋಡು ಪನ್ಪರ ಜಯನೆ ಬನ್ನಿ ಬೊಕ್ಕ ಬೊಕ್ಕ ಜನ ಜಾಬೆ ಗಂಧ ಸಾಲೆ ತಿನ ಸಾಲೆ ಕೊಲ್ಲವಿದೆ ನಾಡಿಗೆ ಗಂಧ ಸಾಲೆ ತಿನ ಸಾಲೆ ಕೊಲ್ಲವಿದೆ ನಾಡಿಗೆ ಆರಿ ಬಾರಿ ಕುಂದಿನ ಪುಂದೆ ಜಾಗಡೆ ತಾರಿ ಬಾರಿ ಕಂಗದ ಜಯ
ಪನೊಂದು ಇಜ್ಜಿ ಹಾಂ ಗುಡಿ ಸಿನಿಮಾದಿಂದ ಆಯ್ದಂತಹ ಗೀತೆ ನಾವಾಡುವ ನುಡಿ ಕನ್ನಡ ನುಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದಲ್ಲಿ ಹಾಡಿದ ಅದ್ಭುತವಾದ ಹಾಡುಗಳ ಸಾಲಲ್ಲಿ ಕರ್ನಾಟಕದ ಎರಡನೆಯ ನಾಡಗೀತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತಹ ಒಂದು ಹಾಡು ಈಗ YN ರವೀಂದ್ರ ಅವರ ಕಂಠಸಿರಿ. ಕಾರ್ಯಕ್ರಮದ ಮುಂದಿನ ಹಾಡು ತ್ರೇತಾಯುಗದಲ್ಲಿ ಜನ್ಮವನ್ನ ಎತ್ತಿ ದಶರಥ ಕೌಸಲ್ಯ ನಂದನನಾಗಿ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ಅವತಾರವನ್ನೆತ್ತಿ ವಸಿಷ್ಠ ಮಹರ್ಷಿಗಳಿಂದ ವಿದ್ಯೆಯನ್ನ ಕಲಿತು ಜನಕಪುರಿಯಲ್ಲಿ ಶಿವಧನಸ್ಸನ್ನ ಮುರಿದು ಜಾನಕಿಯನ್ನ ಮದುವೆಯಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ವನವಾಸವನ್ನ ಮಾಡಿ ರಾಮೇಶ್ವರಂನಿಂದ ಲಂಕೆಗೆ ಸಮುದ್ರ ಸೇತುವನ್ನ ನಿರ್ಮಾಣ ಮಾಡಿ ರಾವಣ ಕುಂಭಕರ್ಣರ ಮರ್ದನವನ್ನ ಮಾಡಿ ಅಶೋಕವನದಲ್ಲಿದ್ದ ಸೀತೆಯನ್ನ ಅಯೋಧ್ಯೆಯ ಪುಣ್ಯ ನಗರಿಗೆ ತಂದ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರನನ್ನ ರೋಮ ರೋಮಗಳಲ್ಲಿ ರಾಮನಾಮ ತುಂಬಿಕೊಂಡು ಶ್ರೀ ರಾಮಚಂದ್ರನನ್ನ ಹೃದಯ ಸಿಂಹಾಸನದಲ್ಲಿ ನೆಲೆಸುವ ಹಾಗೆ ಮಾಡಿದ ಅಂಜನಾಸುತ ಪವನ ಪುತ್ರ ವಜ್ರದೇಹಿ ಸಂಜೀವನ ರಾಯಭಾರ ವೀರ ಆಂಜನೇಯನಿಗೆ ಜೈ ಹೇಳುವಂತ ಹಾಡು ರವೀಂದ್ರ ಪ್ರಭು ಅವರು ಹಾಡ್ತಾರೆ. ಅವರ ಜೊತೆಗೆ ನಾವು ನೀವೆಲ್ಲ ಸೇರಿ ಆಂಜನೇಯನಿಗೆ ಜೈಕಾರ ಹಾಕುವ ಅಂತ ಹೇಳ್ತಾ ಬೋಲೋ ಪ್ರಾಣಪುತ್ರ ಹನುಮಾನಕ್ಕೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾಗಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾ ಭವೇ. ಶ್ರೀರಾಮ ದರ್ಶನ ಭಾಗ್ಯ
ಮಾತ್ರದಲ್ಲಿ ರಕ್ತ ಮಾಂಸಗಳಿದ್ದ ಆಯಸ್ಥಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ರಾಯವನ್ನು ಮುನಿರಾಯ ವಾಲ್ಮೀಕಿ ಬಂದ. ರಾಮ ಅಂತ ಹೇಳಿದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತದೆ. ಈ ಜನ್ಮದ, ಹಿಂದಿನ ಜನ್ಮದ, ಗತ ಜನ್ಮದ, ಮುಂದಿನ ಜನ್ಮದ. ಹಾಗೆ ರಾಮ ಅಂತ ಎಷ್ಟು ಬಾರಿ ನಾವು ಹೇಳ್ತು ಅಷ್ಟು ನಮಗೆ ಪುಣ್ಯ ಬ್ಯಾಂಕಿನಲ್ಲಿ ಡಿಪಾಸಿಟ್ ಆಗ್ತದೆ. ಇಲ್ಲಿರುವ ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಲ್ಲ, ಮೇಲ್ಗಡೆ ಇರುವಂತಹ ಪುಣ್ಯದ ಬ್ಯಾಂಕ್ನಲ್ಲಿ. ಹಾಗಾಗಿ ಎಲ್ಲರೂ ಸ್ವಲ್ಪ ಜೋರಾಗಿ ಹಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಇವ್ರದ್ದು ಮಾತ್ರ ವಾಯ್ಸ್ ಕೇಳ್ತದೆ, ನಿಮ್ಮದು ಏನು ಕೇಳೋದಿಲ್ಲ. ಸ್ವಲ್ಪ ಜಾಸ್ತಿ ಊಟ ಮಾಡ್ಬೋದು, ಗಟ್ಟಿ ಆಡಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ರಾಮ ಸ್ಮರಣೆ ಕೊಡು, ರಾಮ ಸ್ಮರಣೆ ಕೊಡು, ರಾಮ ಸೇವೆಯ ಕೊಡು, ರಾಮ ಸ್ಮರಣೆ ಕೊಡು, ರಾಮ ಸೇವೆಯ ಕೊಡು, ರಾಮಾಯಣದ ಕಥೆಯನ್ನು ಬದುಕು. ಜೈ ಜೈ ಹನುಮಾನ್, ಜೈ ಜೈ ಹನುಮಾನ್, ಜೈ ಜೈ ಹನುಮಾನ್, ಜೈ ಜೈ ಹನುಮಾನ್. ರಸಕೇಶವರ ಮಾರುತಿ ಹನುಮಾನ್, ಹನುಮಂತ ಗುಣವಂತ ಮಾರುತಿರಾಯ ಬಲವಂತ, ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ಬಲವಂತ. ರಸಕೇಶವರ ಮಾರುತಿ ಹನುಮಾನ್, ದಸಕೇಶರ ಜೈ ಬಲ ಭೀಮ, ದಸಕೇಶರ ಜೈ ಬಲ ಭೀಮ. ಈಗ ನೀವು ಜೈ ಮತ್ತು ಚಪ್ಪಾಳೆ ಒಟ್ಟಿಗೆ ಒಟ್ಟಿಗೆ. ಟೈಮ್ ಇಲ್ಲ, ತಡ ಆಗುತ್ತೆ, ಊಟಕ್ಕೆ ತಡೆ ಆಗುತ್ತೆ, ಸ್ವಲ್ಪ ಜೋರಾಗಿ ಕಮ ಚಪ್ಪಾಳೆ. ಆಂಜನೇಯ ಬಲ್ಲ ಭೀಮ, ಬಲ್ಲವರ ತುಳಿದ ಬಲ್ಲಧಾಮ, ಹನುಮಂತ ಎಮ್ಮ ರಕ್ಷಿಸೋ, ರಾಮ ಭಕ್ತರನ್ನು ಉದ್ಧರಿಸೋ. ಆಂಜನೇಯ ಬಲ್ಲ ಭೀಮ, ಬಲ್ಲವರ ತುಳಿದ ಬಲ್ಲಧಾಮ, ಹನುಮಂತ ಎಮ್ಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್, ಜೈ ಜೈ ಹನುಮಾನ್, ಜೈ 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 ಹನುಮಾನ್, ಜೈ 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 ಹನುಮಾನ್, ಜೈ ಜೈ ಹನುಮಾನ್, ಜೈ ಜೈ ಹನುಮಾನ್, ಜೈ ಜೈ ಹನುಮಾನ್, 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 ಜೈ ಹನುಮಾನ್. ಹನುಮಾನ್ ಕಿ बोलो बोलो रामचंद्र की, पवन पुत्र हनुमान की, बोलो श्यामा माता की, बोलो भारत माता की. जय जय हनुमान, 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 जय जय हनुमान. बोलो हनुमान की.
ಔದಾರ್ಯ ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಬನದಲ್ಲಿ ನಲಿಯುತ್ತ ಬೋಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವು ಈ ಕಣ್ಣುಗಳು ಮಾಡಿದ ಪುಣ್ಯವು ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಳದೆ ಗಂಧದ ಗುಡಿ ಗಂಧದ ಗುಡಿ ಚಂದ್ರದ ಗುಡಿ ಚಂದ್ರದ ಗುಡಿ ಶ್ರೀಗಂಧದ ಗುಡಿ ಸುವಾಸೆಯಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು ಇದು ವನ್ಯಮೃಗಗಳ ಲೋಕವು ಈ ಭೂಮಿಗೆ ಇಳಿದ ನಾಗವು ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಳದೆ ಗಂಧದ ಗುಡಿ ಗಂಧದ ಗುಡಿ ಚಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಆಹಾ ಓಹೋ 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 ಯಾಕಂದ್ರೆ ಇವರಿಗೆಲ್ಲ ಕೊಡ್ತೀವಿ
ನನ್ನ ಬೆದರಿಸಿದ ಹೇ ಹೇ ಯಾರೋ ನಿನ್ನ ಹೆಸರೇನು ಅದಕ್ಕೆ ನಾನು ಹೇಳಿದೆ ಏನು ಹೇಳಿದೆ ಅದಕ್ಕೆ ನಾ ಏನು ಹೇಳಿದೆ ನಾನು ಬರ್ಲಿ ಹಾಡ್ಬೇಕು ಇವಾಗ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಓಕೆನಾ ಅದಕ್ಕೆ ನಾನು ಏನು ಹೇಳಿದೆ ಕೋಳಿಕೆ ರಂಗ ಚಪ್ಪಳ ಜೊತೆಗೆ ಓಕೆನಾ ರೆಡಿ ಎಲ್ಲರೂ ಜೋರಾಗಿ ನಾನು ಕೋಳಿಕೆ ರಂಗ
रूपम दैव वरिष्ठम वरारूपम दैव वरिष्ठम वरस्मित वदनम वज्रदंत रक्षाकवचम् शिव संभूत भुवि संजात नंदीतवगिंबु कोडुववानीत शिव संभूत भुवि संजात नंदीतवगिंबु कोडुववानीत ಸಾವಿರ ದೈವದ ವರ ಸಂಪ್ರೀತ ಹೇಳುತ್ತಂದೆವು ಆರಾಧಿಸುವುದ ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂದು ಕೊಡುವವಾನೀತ ಶಿವ ಸಂಭೂತ ಭುವಿ ಸಂಜಾತ दैव वरिष्ठं वरारूपं दैव वरिष्ठं वरस्मितं वदनं वज्रदंत रक्षाकवचम् शिव संभूत भुवि संजात ನಂಬಿದವಗಿಂದು ಕೊಡುವವಾನೀತ ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂದು ಕೊಡುವವಾನೀತ ಸಾವಿರ ದೈವದ ವರ ಸಂಪ್ರೀತ ಹೇಳುತ್ತಂದೆವು ಆರಾಧಿಸುವುದ
ಬಹುಶಃ ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ, ಅಕ್ಷರಗಳಲ್ಲಿ ಬರೆದಿಡುವ ಸಾಧ್ಯವೇ ಇಲ್ಲದಿರುವಂತಹ ಅದ್ಭುತವಾದ ಪ್ರತಿಭೆ ದೇವಿ ಕಿರಣ್ ಗಣೇಶ್ಪುರ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಕರ್ನಾಟಕದ ಕಲೆಯ ಲೋಕವನ್ನ ಬೆಳಗ್ತಾ ಇರುವಂತಹ ಕಲಾವಿದ ಇವತ್ತು ಈ ಶಾರದಾ ಮಹೋತ್ಸವದ ಕೊಲ್ಯ ದಸರಾ ಮಹೋತ್ಸವದ ಪರ್ವಕಾಲದ ಈ ವೇದಿಕೆಯನ್ನ ತಮ್ಮ ಸುಂದರವಾದ ಕೊಂಚ ಕಲಾ ವೈಭವದ ಮೂಲಕ ಅಲಂಕರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳ್ತಾ, ಇವರ ಪ್ರತಿಭೆ ಎಷ್ಟಿದೆ ಅಂದ್ರೆ ಸುರತ್ಕಲ್ನ ಗಣೇಶ್ಪುರದಲ್ಲಿ ಅವರು ಡ್ರಾಯಿಂಗ್ ಕ್ಲಾಸ್ ಅನ್ನ ಮಾಡ್ತಿದ್ದಾರೆ. 70ರಷ್ಟು ಮಕ್ಕಳು ಬರ್ತಿದ್ದಾರೆ. ಅವರಿಗೆ ಮಕ್ಕಳು ಜಾಸ್ತಿ ಬರ್ತಿದ್ದಾರೆ, ಆದರೆ ಕಲಿಸೋದಕ್ಕೆ ಪುರ್ಸೊತ್ತಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ಅವರಿಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಸಾಧನೆಗಳನ್ನ ಮಾಡಲಿ, ಆ ತಾಯಿ ಶಾರದೆಯ ಅನುಗ್ರಹ ಅವರ ಮೇಲಾಗ್ಲಿ ಅನ್ನುವಂಥ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡು ಧನ್ಯವಾದಗಳು. ಬರ್ತಾ ಇದ್ವಿ. ಕಲಿಯುಗದಲ್ಲಿ ಎಷ್ಟೇ ದುಶ್ಚಟಗಳಿರಲಿ, ಏನೇ ಇರಲಿ, ಅದೆಲ್ಲವನ್ನ ಬಿಟ್ಟು 48 ದಿನಗಳ ಕಾಲ ಕಠಿಣವಾದ ವ್ರತವನ್ನ ಮಾಡಿ ಕಲ್ಲು ಮುಳ್ಳು ಕಾಡು ಗುಡ್ಡದ ಹಾದಿಯಲ್ಲಿ ಸಾಗಿ ಪಂಪೆಯಲ್ಲಿ ಮಿಂದು 18 ಮೆಟ್ಟಿಲನ್ನ ಹತ್ತಿ ದರ್ಶನವನ್ನ ಪಡೆಯುವಂತಹ ಕಲಿಯುಗ ವರದ ಹರಿಹರ ಸುತ ಶಬರಿಗಿರಿ ಒಡೆಯ ಸ್ವಾಮಿ ಅಯ್ಯಪ್ಪನ ಸ್ಮರಣೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಗೀತೆ YN ರವೀಂದ್ರ ಅವರ ಮೂಲಕ.
ಅನಿಸುತ್ತಿದೆ. ಆಡಿ ನಾನು ನಡೆದಿಲ್ಲ, ನಡೆದು ನಿನ್ನ ತಿಳಿದಿಲ್ಲ, ಸ್ವಾಮಿ ನೀನು ನುಡುದಿಲ್ಲ, ಪಂಚಮ ವೇದ ಆದೆಲ್ಲ. ಆಡಿ ಮಾಡದ ನರನೊಬ್ಬ ಕಡುವ ಧಮನೋ, ಆಡದೆ ಮಾಡಿದ ಪ್ರಭು ನೀನು ಸರ್ವೋತ್ತಮನೋ. ದುಃಖವಾಗಿ ಹೋಯಿತಯ್ಯ ಹಿರಿಯೋರ ಕಾಲ ಮಾತು, ಹೇಳೋನು ಮಾಡಲಾರ, ಮಾಡುವವನು ಹೇಳಲಾರ. ಬೆಳಕು ನರಳುಗಳ ನರಕ ನಾಗಗಳ ಬ್ರಹ್ಮಗಂಟುಗಳ ಅಯ್ಯಪ್ಪ ಮೂಲ ಕೇಳೋ ಆಸೆಯಿದೆ. ಅಣುವು ಗಾತ್ರದಲ್ಲಿ ತೃಣವು ಪಾತ್ರದಲ್ಲಿ ಬದುಕು ನಡುಗುತ್ತಿದೆ. ಅಯ್ಯಪ್ಪ ಎಲ್ಲ ನೀನೆ ಅನಿಸುತ್ತಿದೆ. ನನ್ನ ನಾಡಿ ನನದಲ್ಲ, ಆಡಿ ಆಡು ನಿನದೆಲ್ಲ, ಸ್ವಾಮಿ ನೀನು ನುಡಿದಿಲ್ಲ, ನಿನ್ನ ಬಿಟ್ಟು ಏನಿಲ್ಲ. ಆದಿ ಅರಿಯದ ನರನೊಬ್ಬ ಗಡುಬಡವನೋ, ಆಡಿ ಆಡಿಸೋ ಪ್ರಭು ನೀನು ಜಗದೋತ್ತಮನೋ. ದಿಟವಾಗಿ ಹೋಯಿತಯ್ಯ ಹಿರಿಯೋರ ಕಾದ ಮಾತು, ಹೇಳೋನು ಮಾಡಲಾರ, ಮಾಡುವವನು ಹೇಳಲಾರ. ದಿಟವಾಗಿ ಹೋಯಿತಯ್ಯ ಹಿರಿಯೋರ ಕಾದ ಮಾತು, ಹೇಳೋನು ಮಾಡಲಾರ, ಮಾಡುವವನು ಹೇಳಲಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಅಯ್ಯಪ್ಪನ ಸ್ಮರಣೆಯನ್ನು ಕೇಳಿದರೆ ಕಾರ್ಯಕ್ರಮದ ಕೊನೆಯ ಚರಣಕ್ಕೆ ನಾವು ಬರ್ತಾ ಇದ್ದೀವಿ. ಕಟ್ಟ ಕಡೆಯ 3 ಹಾಡುಗಳೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿಕ್ಕಿದ್ದೀವಿ. ಮುಂದಿನ ಹಾಡು 50 ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ದಾರಾ ಬೇಂದ್ರೆಯವರು ಬರೆದಂಥ ಹಾಡು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ. ಭಾವ ಸಂಭ್ರಮದ ಈ ವೇದಿಕೆಯಲ್ಲಿ ಡಾಕ್ಟರ್ ವೈಷ್ಣವಿ ಕಿಣಿಯವರ ಕಂಠಸಿರಿಯ ಮೂಲಕ ಶ್ರಾವಣ ಬಂತು ಕಾಡಿಗೆ. ಊಟ ಆಯ್ತಾ ಎಲ್ರದ್ದು? ಆಯ್ತಾ? ಹಾಗಾದ್ರೆ ನನ್ನ ಜೊತೆ ಹಾಡ್ತೀರಾ ನೀವು ಹಾಡ್ತೀರಾ?
ಹೇಗೆ ಆಡುದು? ಹಾಡ್ತೀರಾ ಹಾಡ್ತೀರಾ? ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಹಾಡ್ಬೇಕು. ಓಕೆನಾ?